ಹಿಂದಿನ ದಾಖಲಾತಿ ಪ್ರಕಾರ ನೋಡಿದಾಗ ಮತ್ತು ದೈವಜ್ಞರ ಪ್ರಶ್ನೆ ಮುಖಾಂತರ ಚಿಂತನೆ ಮುಖಾಂತರ ನೋಡಿದಾಗ ನಮಗೆ ಬರುವಂತಹ ವಿಷಯ ಏನಂತ ಹೇಳಿದ್ರೆ ಒಟ್ಟಿಗೆ 861 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು ಈ ಮನೆತನಕ್ಕೆ ಇರ್ತಕ್ಕಂಥದ್ದು. ಅದು ಒಂದು 200-250 ವರ್ಷದ ಹಿಂದಿದ್ದು ಒಂದು ಅರಮನೆಯಲ್ಲಿ ನಮ್ಗೆ ಅವರು ಕೊಟ್ಟಿರ್ತಕ್ಕಂಥದ್ದು ಇದೆ. ನಾವು ವೃತ್ತಿಯನ್ನು ಮರಿಲಿಕ್ಕೂ ಆಗುದಿಲ್ಲ ಮೇಡಮ್, ನಮ್ಮ ಮನೆಯನ್ನು ಮರಿಲಿಕ್ಕೆ ಆಗುದಿಲ್ಲ. ದೇವರು ಇರ್ತಕ್ಕಂಥ ಮನೆಯಲ್ಲಿ ನಾವು ಇರ್ಬೇಕನ್ನೋದು ನಮ್ಮ ಆಸೆ ಇದೆ ಮೇಡಮ್. ಹಿಂದಿನ ತೊಟ್ಟಿಲುಗಳು ಮರದಿಂದ ನೀಡ್ತಿತ್ತು ಅನ್ನುವಂಥದ್ದಕ್ಕೆ ಇದೊಂದು ನಮ್ಗೆ ಸಾಕ್ಷಿಗಳು ಪೂರಕವಾಗಿರ್ತಕ್ಕಂಥ ಸಿಗ್ತದೆ ಅನ್ನುವಂಥದ್ದು. ಇದು ಮೇಡಮ್ ಮುಡಿ ಕಟ್ಟುದು ಅಂತ ಹೇಳಿ ನಾವು ಅಕ್ಕಿ ಮತ್ತು ಇದನ್ನು ಹಿಂದೆ ಶೇಖರಣೆ ಇಡ್ಲಿಕ್ಕೆ ಬೈಹುಲ್ಲಿನಿಂದ ಕಟ್ತಾ ಇದ್ವಲ್ಲ, ಅದು ಮೇಡಮ್. ಇದೆಲ್ಲ ಬೇರೆ ಬೇರೆ ಮನೆಯಿಂದ ಕೊಟ್ಟಿರ್ತಕ್ಕಂಥದ್ದು. ನೀವು ಈಗಿನ ಕಾಲದ ಮಕ್ಕಳ ಹತ್ರ ನಿಮ್ಮ ಮನೆಯಲ್ಲಿ ಈ ಆಂಟಿಕ್ ಪೀಸ್ ಅಥವಾ ಯಾವ್ದಾರೊಂದು ವಸ್ತುಗಳ ಹೆಸರು ಹೇಳಿ ಅಂತ ಹೇಳಿದ್ರೆ ಅವ್ರು ಏನಂತ ಹೇಳ್ತಾರೆ? ನಮ್ಮ ಮನೆಯಲ್ಲಿ ಫ್ರಿಡ್ಜ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಮೈಕ್ರೋ ಓವನ್ ಇದೆ, ಆಮೇಲೆ ವ್ಯಾಕ್ಯೂಮ್ ಕ್ಲೀನರ್ ಇದೆ, ದೊಡ್ಡ ಟಿವಿ ಇದೆ, 46 ಇಂಚ್ ಅಗಲದ ಟಿವಿ ಇದೆ, ಇದೆಲ್ಲ ಹೇಳ್ತಾರೆ. ಆದ್ರೆ ತುಳುನಾಡಿನ ಹಳೆಯ ಕಾಲದ ವಸ್ತುಗಳ ಹೆಸರು ಏನಂತ ಹೇಳಿದ್ರೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಆದ್ರೆ ಇವತ್ತು ನಾವೊಂದು ಜಾಗದಲ್ಲಿ ಇದ್ದೀವಿ, ಬೆಳ್ತಂಗಡಿ ತಾಲೂಕಿನ ನಾವೂರು ಗ್ರಾಮದ ಬಡೆಕಾವುಗುತ್ತು. ಇಲ್ಲಿ ಬಂದಾಗ ನಿಜ ಕೂಡ ನಂಗೆ ಕೂಡ ಸಿಕ್ಕಾಪಟ್ಟೆ ಮೈ ರೋಮಾಂಚನ ಆಯ್ತು. ಎಂತೆಂತ ವಸ್ತುಗಳಿದೆ ಅಂತ ಹೇಳಿದ್ರೆ ನಿಜ ಕೂಡ ನಾವು ಇದು ಕೆಲವೊಂದು ನೋಡಿದಾಗ ನಂಗೂ ಕೆಲವು ಹಳೆ ಕಾಲದ ವಸ್ತು ನೆನಪಾದ್ವು. ನನ್ನ ತಂದೆ ಯೂಸ್ ಮಾಡ್ತಾ ಇದ್ದಂತಹ ವಸ್ತುಗಳು, ನನ್ನ ಅಜ್ಜ ಯೂಸ್ ಮಾಡ್ತಿದ್ದ ವಸ್ತುಗಳು ಎಲ್ಲ ಕೂಡ ಇಲ್ಲಿದೆ. ನೀವು ನೋಡ್ತಾ ಇರಬಹುದು ಎಷ್ಟೆಲ್ಲ ಐಟಮ್ಸ್ ಇದೆ ಅಂತ ಹೇಳಿದ್ರೆ ಈಗಿನ ಕಾಲದ ಮಕ್ಕಳಿಗೆ, ಈಗಿನ ಜನರೇಷನ್ ಮಕ್ಕಳಿಗೆ ಇದೆಲ್ಲ ಗೊತ್ತಾಗ್ಲೇಬೇಕಾಗಿರುವಂತದ್ದು. ನಮ್ಮ ಹಿಂದಿನ ಕಾಲದಲ್ಲಿ ತುಳುನಾಡಿನಲ್ಲಿ ಕೆಲವೊಂದು ಸಂಪ್ರದಾಯ ಇತ್ತು. ಅಕ್ಕಿ ಇಡುವಂತ ಕೆಲವೊಂದು ಕಲಸೆ ಅಂತ ಹೇಳ್ತೀವಿ, ಅಥವಾ ನೊಗನಾಯರ್ ಅಂತ ಹೇಳಿದ್ರೆ ಉಳುಮೆ ಮಾಡುವಂತ ಸಂದರ್ಭದಲ್ಲಿ ಯೂಸ್ ಮಾಡ್ತಿರುವಂತಹ ನೊಗನಾಯರ್ ಎಲ್ಲ ಕೂಡ ಇಲ್ಲಿ ಇದೆ. ಸೊ ಇದು ಬಡೆಕಾವು ಗುತ್ತಿನ ದೀಕ್ಷಿತ್ ಜೈನ್ ಅವರ ಮನೆಯಲ್ಲಿ ಕಂಡು ಬರುವಂತಹ ಎಲ್ಲ ಒಂದು ಆಂಟಿಕ್ ಪೀಸ್ಗಳು. ಇದೆಲ್ಲ ಕಂಡು ಬಂದಿದ್ದು ಬಡೆಕಾವು ಗುತ್ತಿನ ರಕ್ಷಿತ್ ಜೈನ್ ಅವರ ಮನೆಯಲ್ಲಿ. ಕೇವಲ 1-2 ನೂರಾರು ರೀತಿಯ ಬೇರೆ ಬೇರೆ ರೀತಿಯ ಒಂದು ಆಂಟಿಕ್ ಪೀಸ್ಗಳು ಇಲ್ಲಿದೆ. ಅದು ಹಳೆಯ ಕಾಲದ ಗ್ಯಾಸ್ ಲೀಟರ್ ಆಗಿರ್ಬೋದು, ಆಮೇಲೆ ತೊಟ್ಟಿಲು, ಜೊತೆಗೆ ಏನು ನಾವು ಒಂದು ಶಾವಿಗೆ ಒತ್ತುವಂತ ಆ ಒಂದು ಕೆಲವೊಂದು ಮಿಷಿನರಿ ಇರ್ಬೋದು. ಆಮೇಲೆ ಹಿಂದಿನ ಕಾಲದಲ್ಲಿ ಅಕ್ಕಿಯನ್ನ ಗಂಜಿಯನ್ನ ಅದರ ಗಂಜಿ ಜಾಪುನ ಅಂತ ಹೇಳ್ತೀವಿ ಅಂತ ಆಗ ಯೂಸ್ ಮಾಡ್ತಿರುವಂತಹ ಮರದ ಆ ವಸ್ತುಗಳು ಎಲ್ಲ ಕೂಡ ಇದೆ. ಇದೆಲ್ಲದರ ಬಗ್ಗೆ ನಾವು ಖುದ್ದಾಗಿ ರಕ್ಷಿತ್ ಜೈನ್ ಅವ್ರ ಹತ್ರನೇ ಮಾತಾಡೋಣ. ಸೊ ಇವರೇ ನಮ್ಮ ರಕ್ಷಿತ್ ಜೈನ್. ಇವರ ಮನೆಗೆ ಬಂದಾಗ ನಿಜಕ್ಕೂ ಕೂಡ ಇದೊಂಥರ ವಸ್ತು ಸಂಗ್ರಹಾಲಯ ಹೇಗಿರುತ್ತೋ ಅದೇ ರೀತಿಯಾಗಿ ಪ್ರತಿಯೊಂದು ಈ ಹಳೆಯ ಕಾಲದ ವಸ್ತುಗಳು ಎಲ್ಲ ಕೂಡ ಅದು ಎಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ ಎಲ್ಲ ಕೂಡ ಬೇರೆ ಬೇರೆ ರೀತಿಯಾಗಿ ಜೋಡಣೆ ಮಾಡಿದ್ದಾರೆ. ಅದು ಕೂಡ ಪೈಂಟಿಂಗ್ ಸ್ಪೆಲ್ ಕೂಡ ಬರ್ತಾ ಇದೆ. ಈಗಷ್ಟೇ ಅದೆಲ್ಲವನ್ನು ಕ್ಲೀನ್ ಮಾಡಿ ಪೈಂಟಿಂಗ್ ಮಾಡಿ ಇಟ್ಟಿದ್ದಾರೆ. ಸೊ ನಿಜಕ್ಕೂ ಕೂಡ ವಿಶೇಷ. ಇಷ್ಟೆಲ್ಲ ಸಂಗ್ರಹ ಮಾಡೋಕೆ ಏನ್ ಪ್ರೇರಣೆ ನಿಮ್ಗೆ? ಇದೆಲ್ಲ ಎಲ್ಲಿಂದ ಸಿಕ್ತು? ಎಲ್ಲವನ್ನು ಕೂಡ ಒಂದು ಜನಗಳಿಗೆ ಹೇಳ್ಬೋದಾ ಅಂತ. ದೈವ ಸಾನ್ನಿಧ್ಯಗಳಿಗೆ ನಮಸ್ಕಾರ ಮಾಡ್ತಾ, ನಮಸ್ತೆ ಮೇಡಮ್. ಈ ಹಿಂದೆ ನಮ್ಮ ಹಿಂದಿನ ಪೂರ್ವಜರು ಯಾವ ರೀತಿ ಬದುಕ್ತಾ ಇದ್ರು, ಇದು ಈಗಿನ ಮಕ್ಕಳಿಗೆ ತಿಳಿಬೇಕಾದಂತ ಅವಶ್ಯಕತೆ ಇದೆ. ಇದಕ್ಕೆ ಬಹಳ ನಮ್ಗೆ ಜನರು ಪ್ರೋತ್ಸಾಹವನ್ನು ಕೊಟ್ರು. ಮೊದಲನೇದಾಗಿ ನಾವು ಸಣ್ಣ ಸಣ್ಣ ವಸ್ತುಗಳನ್ನು ತಗೊಂಡ್ ಬರುದು ಅಂತ ಹೇಳಿದ್ವಿ. ತದನಂತರ ಬೇರೆ ಬೇರೆ ಕಡೆಗಳಿಂದ ಫೋನ್ ಮಾಡೋದ್ರ ಮುಖಾಂತರ ಇರ್ಬೋದು, ಇಲ್ಲಿ ಮನೆಗೆ ತಂದು ಕೊಡ್ತಕ್ಕಂತ ಕೆಲಸಗಳು ಬೇರೆ ಬೇರೆ ಜನರಿಂದ ಆಯ್ತು. ಇದೇ ಸ್ವಲ್ಪ ನಮ್ಗೆ ಸ್ಫೂರ್ತಿ ತಂತು ಅಂತ ಹೇಳಿ. ದೈವಾರಾಧನೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಈ ಹಿಂದಿನ ನಮ್ಮ ಹಿರಿಯರು ಕೂಡ ಹೇಗೆ ಬದುಕ್ತಾ ಇದ್ದಾರೆ ಅನ್ನುವಂಥದ್ದು ಜನಗಳಿಗೆ ನಾವು ತೋರಿಸಿದಾಗ ಅವರು ಅದರಿಂದ ಬಹಳ ಖುಷಿ ಪಡ್ತಾರೆ. ದೈವ ಸಾನ್ನಿಧ್ಯಕ್ಕೆ ಬಂದವರು ಇದನ್ನ ನೋಡ್ಲಿಕ್ಕೆ ಅಂತ ಹೇಳಿ ಬರ್ತಾರೆ. ಇದನ್ನ ನೋಡ್ಲಿಕ್ಕೆ ಬಂದವರು ದೈವಕ್ಕೆ ಹೋಗಿ ಕೈ ಮುಗಿಯುವಂತದ್ದು ಕೂಡ ಒಂದು ಪರಂಪರೆ ಬೆಳ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ನಮ್ಮ ಇಷ್ಟ ಇದೆ. ಇದ್ರ ಜೊತೆಗೆ ಅದನ್ನು ಕೂಡ ಮಾತಾಡ್ತೀವಿ, ಯಾವ ದೈವ ಸಾನ್ನಿಧ್ಯ. ಸೊ ಇಲ್ಲಿ ಬಂದಾಗ್ಲೇ ಹೇಳ್ತಾ ಇದ್ರೆ ನೀವು ಇಲ್ಲಿ ಒಂದು ಜಾಗದಲ್ಲಿ ಈ ಬಡೆಕಾವು ಗುತ್ತಲ್ಲಿ ಒಟ್ಟು ನಾವೂರು ಗ್ರಾಮದಲ್ಲಿ ಎಲ್ಲಾ ದೈವಗಳು ಇಲ್ಲಿ ನೆಲೆಯಾಗಿವೆ. ಒಟ್ಟು 109 ದೈವಗಳು ಇಲ್ಲಿ ಇದೆ ಅಂತ. ಸೊ ಇದರ ಕೆಲವೊಂದು ಏನಿದೆ ಅದರ ಒಂದು ಇತಿಹಾಸ ಆಗಿರ್ಬೋದು, ಎಷ್ಟು ವರ್ಷದಿಂದ ಈ ತರ ಇಲ್ಲಿ ನಂಬ್ಕೊಂಡು ಬರ್ತಾ ಇದ್ರೆ ಹೇಗೆ? ಅದೇ ಈ ಮನೆಗೆ ನಮ್ಮ ಹಿಂದಿನ ದಾಖಲಾತಿ
ದಾಖಲಾತಿ ಪ್ರಕಾರ ನೋಡಿದಾಗ ಮತ್ತು ದೈವಜ್ಞರ ಪ್ರಶ್ನೆ ಮುಖಾಂತರ ಚಿಂತನೆ ಮುಖಾಂತರ ನೋಡಿದಾಗ ನಮಗೆ ಬರುವಂತಹ ವಿಷಯ ಏನಂತ ಹೇಳಿದ್ರೆ ಒಟ್ಟಿಗೆ 861 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು ಈ ಮನೆತನಕ್ಕೆ ಇರ್ತಕ್ಕಂಥದ್ದು. ಮತ್ತೆ ಈ ಮನೆತನಕ್ಕೆ ಸಂಬಂಧಪಟ್ಟ ಜಾಗಗಳು ಎಲ್ಲೆಲ್ಲ ಇದ್ದಾವೋ ಅದು ಒಟ್ಟು ಸೇರಿ ಒಟ್ಟಿಗೆ 109 ದೈವಗಳು ಇದಾವೆ ಅನ್ನುವಂಥದ್ದು ಕೂಡ. ಅದಕ್ಕೆ ಬೇಕಾದಂತಹ ದಾಖಲಾತಿಗಳು ಕೂಡ ನಮ್ಮಲ್ಲಿದೆ, ಮತ್ತೆ ದೈವಜ್ಞರ ಪ್ರಶ್ನೆ ಮುಖಾಂತರ ಚಿಂತನೆ ಮುಖಾಂತರ ಕೂಡ ನಮಗೆ ತಿಳಿದಿರ್ತಕ್ಕಂಥ ವಿಷಯ ಆಗಿರ್ತಕ್ಕಂಥದ್ದು ಇದೆ. ಹಾಗಾಗಿ ಎಲ್ಲ ಜನಗಳು ಇಲ್ಲಿಯ ಊರಿನವರು ಇರ್ಬೋದು, ಪಕ್ಕದ ಗ್ರಾಮದವರು ಇರ್ಬೋದು, ಎಲ್ಲರೂ ಸೇರಿ ಇಲ್ಲಿ ದೈವಾರಾಧನೆಯನ್ನು ಬಹಳ ಒಳ್ಳೆ ರೀತಿಯಲ್ಲಿ ಹಿಂದಿನ ಸಂಪ್ರದಾಯದ ಪ್ರಕಾರ ಹಿರಿಯರು ಯಾವುದನ್ನು ಬೆಳೆಸ್ಕೊಂಡು ಹೋಗಿದ್ದಾರೆ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡ್ಬೇಕು ಅನ್ನುವಂಥದ್ದು ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ ಓಕೆ ಅದೇ ಬಿಟ್ಟು ಇಷ್ಟೆಲ್ಲ ಐಟಮ್ಸ್ ಗಳಿದೆ, ಇದೆಲ್ಲ ಯಾರು ಕೊಟ್ಟಿರುವಂತದ್ದು, ಎಷ್ಟು ವರ್ಷಗಳಿಂದ ಈ ತರ ಸಂಗ್ರಹ ಆಗ್ತಾ ಇದೆ ಅನ್ನುವಂಥದ್ದು? ಇದು ನಮ್ಮ ಅಜ್ಜಿ ಮನೆಯಿಂದ ನಾನು ತಗೊಂಡು ಬಂದಿರುವಂತದ್ದು. ಒಂದು 600-700 ವರ್ಷಗಳ ಹಿಂದಿನ ವಸ್ತುಗಳಿದೆಲ್ಲ. ಈ ಹಿಂದೆ ನಮ್ಗೆ ಅಲ್ಯೂಮಿನಿಯಂ ಅಥವಾ ಕಬ್ಬಿಣದ ಪಾತ್ರೆಗಳು ಇರ್ಲಿಲ್ಲ. ಆಗಿನ ಸಮಯದಲ್ಲಿ ಮತ್ತೆ ಭರಣಿ ಅನ್ನುವಂಥದ್ದು ಮತ್ತೆ ಮಣ್ಣಿನ ಪಾತ್ರೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದಕ್ಕಿಂತ ಮುಂಚೆ ಇದ್ದಿದ್ದು ಮರದ ಪಾತ್ರೆಗಳಿದ್ದಿದ್ದು. ಇದಕ್ಕೆ ಮರಾಯಿ ಅಂತ ಹೇಳ್ತೀವಿ. ಉಪ್ಪಿನಕಾಯಿ ಇರ್ಬೋದು ಅಥವಾ ಅನ್ನ ಬಡಿಸ್ಲಿಕ್ಕೆ ದೊಡ್ಡದಾದ ಪಾತ್ರೆಗಳ ಅವಶ್ಯಕತೆ ಇರ್ತದೆ ಆವಾಗ ಪೂಜೆಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೆದಾಗ ಇಂತಹ ಪಾತ್ರೆಗಳಿಂದಾನೆ ಮರದ ಪಾತ್ರೆಗಳು ನಾವು ಕಾಣಬಹುದು. ಬಹಳ ವರ್ಷದ ಹಿಂದಿನದ್ದು ಇದೆಲ್ಲ ಬಹಳ ಜಾಗ್ರತೆಯಲ್ಲಿ ಬೇರೆ ಬೇರೆ ಮನೆಯಲ್ಲಿ ಇಟ್ಟಿರ್ತಕ್ಕಂಥದ್ದು. ಕೆಲವೆಲ್ಲ ಈ ಮನೆಯದ್ದು ಕೂಡ ಇದೆ. ಹಾಗಂತ ಹೇಳಿ ಹೆಚ್ಚಿನದೆಲ್ಲ ಬೇರೆ ಮನೆಯವರು ಕೊಟ್ಟಿರ್ತಕ್ಕಂಥದ್ದು ಬಹಳ ಜಾಗ್ರತೆಯಲ್ಲಿ ಅಚ್ಚುಕಟ್ಟಾಗಿ ಇಟ್ಟಿದ್ರು. ಇಲ್ಲಿ ಯಾವಾಗ ನಾವು ಒಂದು ವಸ್ತು ಸಂಗ್ರಹಾಲಯ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಮನಸ್ಸಿಗೆ ಬಂತು, ಇಲ್ಲಿ ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ, ಏನು ನಮ್ಮ ವಸ್ತುಗಳು ಹಾಗೆ ಇರ್ತದೆ, ಒಳ್ಳೆ ರೀತಿಯಲ್ಲಿ ಪ್ರೊಟೆಕ್ಷನ್ ಅಲ್ಲಿ ಇಡ್ತಾರೆ ಅನ್ನುವ ದೃಷ್ಟಿಯಿಂದ ಇದನ್ನು ನಮ್ಗೆ ಅವರು ಕೊಟ್ಟಿರ್ತಕ್ಕಂಥ. ನೋಡ್ಬೋದು ಕೈ ಹಿಡಿಗೆ ಕೂಡ ಇದೆ, ಎತ್ಕೊಂಡು ಹೋಗಕ್ಕೆ ಈಸಿ ಆಗೋ ತರ ದೊಡ್ಡ ದೊಡ್ಡ ವಸ್ತುಗಳನ್ನ ಅದರಲ್ಲಿ ಹಾಕಿದಾಗ ಎತ್ಕೊಂಡು ಹೋಗ್ಲಿಕ್ಕೆ ಆಚೆ ಕೈ ಕೂಡ ಬೇಕಾಗ್ತದೆ. ಈಗಿನ ನಮ್ಮ ಕಾಲದ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ ಅಂತ, ಬಟ್ ಹಿಂದಿನ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಇದೆಲ್ಲ ಏನೂ ಅಲ್ಲ. ಸೊ ಅವರ ಡಿಸೈನ್ ಆಗಿರ್ಬೋದು, ಅಷ್ಟೊಂದು ಭಾರ ಅಂದ್ರೆ ಹಿಂದೆ ಇದ್ದಂತವ್ರು ಎಷ್ಟೊಂದು ಗಟ್ಟಿ ಮುಟ್ಟು ಅನ್ನೋದು ಕೂಡ ಇದೊಂದು ಸಾಕ್ಷಿಯಾಗಿ ಕಾಣಿಸ್ತಾ ಇದೆ ಅಂತ. ಹಿಂದಿನವರ ಕೌಶಲ್ಯತೆ ಏನಿತ್ತು ಅನ್ನುವಂಥದ್ದು ಈ ವಸ್ತುಗಳನ್ನು ನೋಡಿದಾಗ ನಮ್ಗೆ ತಿಳಿಲಿಕ್ಕೆ ಆಗ್ತದೆ. ನಾವು ಏನ್ ಅನ್ಕೊಳ್ತೀವಿ ಅಂತ ಹೇಳಿದ್ರೆ, ಹಿಂದಿನವರು ಬಹಳ ಕಷ್ಟದಲ್ಲಿ ಬದುಕ್ತಾ ಇದ್ರು, ಅವರಿಗೆ ಯಾವುದು ಗೊತ್ತಿರ್ಲಿಲ್ಲ ಅನ್ನುವಂಥದ್ದು ಎಲ್ಲರ ಮನಸ್ಥಿತಿ ಆಗಿರ್ತಿತ್ತು. ಆದ್ರೆ ಹಿಂದಿನವರು ಇರತಕ್ಕಂತಹ ಪ್ರಕೃತಿದತ್ತವಾಗಿರ್ತಕ್ಕಂತಹ ವಸ್ತುಗಳು ಏನೆಲ್ಲ ಇದಾವೆಯೋ ಅದನ್ನೇ ಬಳಸ್ಕೊಂಡು ಪಾತ್ರೆಗಳನ್ನ ಹೇಗೆ ಮಾಡ್ಕೊಂಡು ಹೋಗ್ತಾ ಇದ್ರು. ಅವರು ಮಾಡಿರ್ತಕ್ಕಂತಹ ಪಾತ್ರೆಗಳಿಂದ ನಾವು ಮತ್ತೆ ಸ್ವಲ್ಪ ಮುಂದೆ ಮುಂದೆ ಬಂದಿದೀವಿ, ಇಲ್ಲ ಅನ್ನುವಂಥದ್ದಲ್ಲ. ಬೇರೆ ಬೇರೆ ಲೋಹಗಳು ಸಿಕ್ತು, ತದನಂತರ ಅದನ್ನು ಬೆಳೆಸ್ಕೊಂಡು ಬಂದಿದೀವಿ. ಆದ್ರೆ ಮುಂಚಿತವಾಗಿ ಇದು ಯಾವ ರೀತಿಯಲ್ಲಿ ಬಳಸ್ತಾ ಇದ್ವಿ ಅದು ಕೂಡ ನಮ್ಗೆ ಚೆನ್ನಾಗಿ, ನೈಸರ್ಗಿಕಕ್ಕೂ ಹಾಡಲ್ಲ, ನಮ್ಮ ಆರೋಗ್ಯಕ್ಕೂ ಹೆಲ್ತ್ಗೆ ಕೂಡ ಬಹಳ ಮುಖ್ಯ. ಕೆಲವರು ಹಿಂದಿನವರು ಹೇಳುದಿದೆ, ನಮ್ಗೆ ತಾಮ್ರದ ಪಾತ್ರೆಯಲ್ಲೇ ಕೊಡಿ ಅಥವಾ ಹಿಂದಿನ ಪಾತ್ರೆಯಲ್ಲೇ ಕೊಡಿ, ನಮ್ಗೆ ಅಲ್ಯೂಮಿನಿಯಂ ಅಲ್ಲಿ ಬೇಯಿಸಿದ್ ಬೇಡ, ಈಗೆಲ್ಲ ಹೇಳುವಂತ ಈಗ ನಾವು ಕಾಣ್ತಾ ಇದ್ದೀವಿ. ಅಲ್ಲಿ ಯಾವುದು ಕೂಡ ದೇಹಕ್ಕೆ ಏನು ಆರೋಗ್ಯಕ್ಕೆ ಸಮಸ್ಯೆ ಇಲ್ಲ ಅನ್ನುವಂಥದ್ದು. ಇನ್ನೊಂದು ಇಲ್ಲಿ ನೀವು ಒಂದು ಕಬಾಟಲ್ಲಿ ಜೋಡಣೆ ಮಾಡಿದೀರಾ, ಇದರ ಬಗ್ಗೆ ಮಾಹಿತಿ ಕೊಡೋದು ಏನೆಲ್ಲ ಇದೆ ಅಂತ? ಇದು ಕಬಾಟು ಕೂಡ ಬಹಳ ಹಳೆಯದಿರ್ತಕ್ಕಂಥದ್ದು ಇದೆ. ಇಲ್ಲಿ ಯಾವುದು ಕೂಡ ನಾವು ಹೊಸದಾಗಿ ಹಾಕಬಾರ್ದು ಅನ್ನುವಂತ ಹಿತದೃಷ್ಟಿಯಿಂದ ಅದನ್ನು ಕೂಡ ಈಗ ಸೇರು ನೋಡಿ, ಸೇರು ಪಾವು ಅಂತ ಹೇಳ್ತೀವಿ ನಾವು, ಅಕ್ಕಿಯನ್ನು ಅಳತೆ ಮಾಡ್ಲಿಕ್ಕೆ ಇದ್ ಮಾಡುವಂಥದ್ದು, ಅದು ಕೂಡ ಸೇರು ಕೂಡ ಒಂದಿರತಕ್ಕಂಥದ್ದು. ಮತ್ತೆ ಬೇರೆ ಬೇರೆ ಕಾಲದಲ್ಲಿ ಯೂಸ್ ಮಾಡ್ತಕ್ಕಂತಹ ಲೈಟ್ಗಳು. ಈಗ ನಾವು ಆಗ್ಲೇ ನಾನು ಹೇಳಿದೆ, ನಾನು ಹಿಂದಿನ ಯುಗದಿಂದ ಈಗ ಬರ್ಬೇಕಾದ್ರೆ ಹಂತವಾಗಿ ಬೇರೆ ಬೇರೆ ಟಾರ್ಚ್ ಗಳಿಗೆ ಸಂಬಂಧಪಟ್ಟ ಯೂಸ್ ಮಾಡ್ತಾ ಇದ್ದಿದ್ದು ಹಿರಿಯರು, ಅದನ್ನು ಕೂಡ ನಾವು ಇಟ್ಟಿದ್ದೀವಿ. ಇಲ್ಲಿ ಲಾಟನ್ ಅಂತ ಹೇಳಿ, ಲಾಟನ್ ನಾವು ಎಲ್ಲಿಗೂ ಕಾಣ್ಲಿಕ್ಕೆ ಅಸಾಧ್ಯ ಇದೆ, ಆ ಲಾಟನ್ನು ಕೂಡ ಯೂಸ್ ಮಾಡ್ತಾ ಇದ್ವಿ. ಈಗ ಸೀಮೆಯನ್ನು ಹಾಕಿ ಎಣ್ಣೆಯನ್ನು ಹಾಕಿ ಮಕ್ಕಳಿಗೆ ಓದ್ಲಿಕ್ಕೆ ಇರ್ಬೋದು, ಅಡುಗೆ ಮಾಡ್ಲಿಕ್ಕೆ ಇರ್ಬೋದು, ಹಿಂದಿನ ರಾತ್ರಿ ಹೊತ್ತಲ್ಲಿ ಅನುಕೂಲಕ್ಕಾಗಿ ಅದನ್ನು ಉಪಯೋಗಿಸ್ತಾ ಇದ್ರು. ಅದನ್ನು ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ನಾವು ಕಾಣ್ಲಿಕ್ಕೆ ಸಾಧ್ಯ. ಈಗಿನ ಕಾಲದವರಿಗೆ ಮಕ್ಕಳಿಗೆ ಫೋಟೋ ತೋರಿಸಬಹುದು, ಅಥವಾ ಹಳೆಯ ವಿಡಿಯೋ ತೋರಿಸಬಹುದು, ಹಳೆಯ ಮೂವಿ ತೋರಿಸಬಹುದು. ಬಟ್ ಈ ತರ ಬಂದಾಗ ಮಕ್ಕಳಿಗೆ ನಿಜ ಕೂಡ ಒಳ್ಳೆಯ ಮಾಹಿತಿ ಖುದ್ದಾಗಿ ನೋಡ್ಬೇಕು ಅನ್ನುವಂಥದ್ದು ಒಂದು ಹಿತಚಿಂತನೆಯನ್ನು ಮಾಡಿ, ಹಿರಿಯರವರ ಮಾರ್ಗದರ್ಶನ ಕೂಡ ಇದಕ್ಕೆ ಬಹಳಷ್ಟಿದೆ. ಹಿರಿಯರವರ ಪ್ರೇರಣೆ ಮತ್ತು ಗುರುಗಳ ಮಾರ್ಗದರ್ಶನ ಮುಖಾಂತರವಾಗಿ ಇಂಥದ್ದೆಲ್ಲ ಕೆಲಸ ನಮಗೆ ಮಾಡ್ಲಿಕ್ಕೆ ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ. ಸರ್, ಇಲ್ಲಿ ಒಂದು ಟೇಪ್ ರೆಕಾರ್ಡರ್ ಕಾಣಿಸ್ತಾ ಇದೆ. ಇದು ನೋಡಿದ್ರೆ ಗೊತ್ತಾಗ ತುಂಬಾ ಹಳೆಯ, ತುಂಬಾ ವರ್ಷ ಈ ಹಿಂದಿನ ಟೇಪ್ ರೆಕಾರ್ಡರ್ ಅಂತ. ಸೊ ಅದರ ಬಗ್ಗೆ ಮಾಹಿತಿ ಸರ್? ಈ ಟೇಪ್ ರೆಕಾರ್ಡ್ ತುಮಕೂರಿನವರು ಕೊಟ್ಟಿರತಕ್ಕಂಥದ್ದಿದೆ. ಜನರಾಜ್ ಅಂತ ಹೇಳುವವರು ಒಟ್ಟಿಗೆ 52 ವರ್ಷದ ಹಿಂದಿನ ಟೇಪ್ ರೆಕಾರ್ಡ್ ಇದು. ಈಗ ನಮ್ಮಲ್ಲಿ ಬಹುತೇಕ ಒಂದು 25-30 ಟೇಪ್ ರೆಕಾರ್ಡ್ ಇದೆ. ಒಂದು 80% ಟೇಪ್ ರೆಕಾರ್ಡ್ ಈಗಲೂ ಕೂಡ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ. ರನ್ ಮಾಡಿ ತೋರಿಸಿ. ಇದು ಕೂಡ ರನ್ ಆಗುವಂತದ್ದಿದೆ. ಇದಕ್ಕೆ ಈ ಹಿಂದೆ ಕ್ಯಾಸೆಟ್ ಏನು ಯೂಸ್ ಮಾಡ್ತಾ ಇದ್ರು, ರೀಲ್ ಇರ್ತಕ್ಕಂಥ ಕ್ಯಾಸೆಟ್ಗಳು, ಅದು ಕೂಡ ಇಲ್ಲಿ ನಾವು ಶೇಖರಣೆ ಮಾಡಿರ್ತಕ್ಕಂಥದ್ದು ಇದೆ. ಇಂಥ ಕ್ಯಾಸೆಟ್ಗಳನ್ನು ಕೂಡ ಬಳಕೆಯನ್ನು ಮಾಡ್ತಕ್ಕಂಥದ್ದು ನೋಡ್ಬೋದು. ಈಗಿನ ಮಕ್ಕಳಿಗೆ SD ಕಾರ್ಡ್, ಆಮೇಲೆ ಪೆನ್ ಡ್ರೈವ್ ಅದಷ್ಟೇ ಗೊತ್ತಿರುತ್ತೆ, CD ಪ್ಲೇಯರ್ ಅಂತ. ಬಟ್ ಇಲ್ಲಿ ನೋಡ್ಬೋದು ಟೇಪ್ ರೆಕಾರ್ಡರ್, ಇದು ರೀಲ್ ಇರುತ್ತೆ. ಇದನ್ನ ತಿರುಗಿಸ್ಬಿಟ್ಟು ಈ ತರ ನಾವು, ಅದೆಲ್ಲ ನೆನಪಿದೆ ನಮಗೂ ಕೂಡ, ನಮ್ಮಲ್ಲಿ ಕೂಡ ತುಂಬಾ ಹಿಂದೆ ಯೂಸ್ ಮಾಡ್ತಾ ಇದ್ರು ಟೇಪ್ ರೆಕಾರ್ಡರ್. ಈಗಿನ ಮಕ್ಕಳಿಗಂತೂ ಖಂಡಿತ ಗೊತ್ತೇ ಇಲ್ಲ. ಇದನ್ನು ಕೂಡ ಜನಗಳಿಗೆ ಕೊಟ್ಟಿರ್ತಕ್ಕಂಥದ್ದಿದೆ. ಬಹಳ ಜಾಗ್ರತೆಯಲ್ಲಿ ಇದನ್ನು ಇಟ್ಟು ಅವರ ಮನೆಗಂತ ಇಟ್ಟಿದ್ದಾರೆ. ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಬುಟ್ಟಿ ಕಾಣಿಸ್ತಾ ಇದೆ, ಅದು ಕೂಡ ಫುಲ್ ಶೈನ್ ಆಗ್ತಾ ಇದೆ. ಇನ್ನೊಂದು ಚೆನ್ನೆ ಮನೆ.
ಇದೆಲ್ಲ ಹಿಂದಿನ ಕಾಲದಲ್ಲಿ ಎಲ್ಲ ಆಟ ಆಡ್ದಿರುವಂತಹ ಚೆನ್ನೆಮನೆ. ಸೊ ಇದ್ರ ಬಗ್ಗೆ ಹೇಳಿಸಿದ್ ಯಾರು ಕೊಟ್ಟಿರುವಂತದ್ದು, ಇದಕ್ಕೆ ಎಷ್ಟು ವರ್ಷ ಇತಿಹಾಸ ಇದೆ? ನಾವು ಬುಟ್ಟಿಗಳ ಬಗ್ಗೆ ಹೇಳಬೇಕಾದ್ರೆ ಈ ಹಿಂದೆ ವಸ್ತುಗಳನ್ನು ತಗೊಂಡು ಹೋಗ್ಲಿಕ್ಕೆ ಅಥವಾ ಅಲ್ಲಿ ಪೆಟ್ಟಿಗೆಯನ್ನು ನಾವು ಕಾಣಬಹುದು. ಈ ಹಿಂದೆ ಬಟ್ಟೆಯನ್ನು ಇಡ್ಲಿಕ್ಕೆ ಇರಬಹುದು, ಅಥವಾ ದೈವಾರಾಧನೆಗೆ ಸಂಬಂಧಪಟ್ಟಾಗಿ ಪದ್ದಾಯಿ ಅಂತ ಹೇಳ್ತೀವಿ ನಾವು, ಬೆಳ್ಳಿದ್ದೆಲ್ಲ ಆಭರಣ ಅದನ್ನ ಇಡ್ಲಿಕ್ಕೆ ಇರ್ತಕ್ಕಂಥದ್ದು. Okay, ಅದೇ ಅದು ಹೂ ಕೊನೆಯಲ್ಲಿ- ತಗೊಂಡು ಹೋಗ್ಲಿಕ್ಕೆ ಕೊನೆಯಲ್ಲಿ ಹೌದು, ಕೊನೆಯಲ್ಲಿ ಇರ್ತಕ್ಕಂಥದ್ದು ಹೂ ತಗೊಂಡು ಹೋಗ್ಲಿಕ್ಕೆ. ಇದು ಬುಟ್ಟಿದ್ದೇ ಕಲಸೆ ಅಂತ ಹೇಳಿ, ಭತ್ತ ಮತ್ತು ಅಕ್ಕಿಯನ್ನು ಅಳತೆ ಮಾಡ್ಲಿಕ್ಕೆ ಯೂಸ್ ಮಾಡುವಂತದ್ದು. ಇಲ್ಲಿ ಈ ಊರಿನವರೇ ಅದನ್ನು ಕೊಟ್ಟಿರ್ತಕ್ಕಂಥದ್ದು. ಅದರ ಸೆಗಣಿ ಸಾರಿರುವುದು ಕಾಣಿಸ್ತದೆ. ಸೆಗಣಿ ಕೂಡ ಅವರೇ ಸಾರಿ ಇಲ್ಲಿ ನಮ್ಮ ನಮಗೆ ಸಂಬಂಧಪಟ್ಟ ದೈವದ ಮನೆಯಲ್ಲಿ ಅದು ಇರ್ಬೇಕು ಅಂತ ಹೇಳಿ ಬಹಳ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥದ್ದು ಇದೆ. ಇದೆಲ್ಲ ಬಹಳ ಜೋಪಾನವಾಗಿ ಇಡ್ಬೇಕು, ಇಲ್ಲದಿದ್ರೆ ಏನಾಗ್ತದೆ ಅಂದ್ರೆ ಅದು ಹಾಳಾಗಿ ಹೋಗ್ತದೆ. ಹೌದು. ಬೆತ್ತದಿಂದ ಮಾಡಿರ್ತಕ್ಕಂಥದ್ದಿದೆ, ಅದು ಸ್ವಲ್ಪ ಬಹಳ ಅದಕ್ಕೆ ಎಣ್ಣೆ ಕೊಟ್ಟು ಅದನ್ನ ಇದ್ ಮಾಡ್ಕೊಂಡು ಇರ್ಬೇಕು. ಯಾಕಂತ ಹೇಳಿದ್ರೆ ಒಬ್ಬ ನಮಗೆ ಕೊಟ್ಟಿದ್ದ ಅಂತ ಹೇಳಿದ್ರೆ ಅದು ನಮಗೆ ಜವಾಬ್ದಾರಿ ಇರ್ತದೆ. ಹೌದು. ನಾವು ಅವರ ವಸ್ತು, ಈಗಲೂ ಅವರದೇ ವಸ್ತು ಇದು. ಈಗ ಇನ್ನೊಂದ್ಸರಿ ನಮ್ಗೆ ಬೇಕು ಅಂತ ಹೇಳಿದಾಗ ನಾವು ಕೊಡ್ಲಿಕ್ಕೂ ರೆಡಿ ಇರ್ಬೇಕು, ಯಾಕಂದ್ರೆ ಹೌದು. ಅವರ ಹೆಸರಲ್ಲಿ ಇರ್ತಕ್ಕಂಥದ್ದು ಇದೆ. ಅದನ್ನು ಜೋಪಾನವಾಗಿ ಇಟ್ಟಿದ್ದೀವಿ. ಹಾಗೆ ಚೆನ್ನೆ ಮನೆ ಈಗ ನಾವು ಕಾಣಬಹುದು. ಈಗ ನಮ್ಗೆ ಟಿವಿ ಬಂದಿದೆ ಅಥವಾ ಮೊಬೈಲ್ ಬಂದಿದೆ, ವಿಡಿಯೋ ಗೇಮ್. ವಿಡಿಯೋ ಇದೆ, ಮಕ್ಕಳು ಅಕ್ಕಪಕ್ಕದವರು ಆಟ ಆಡ್ಲಿಕ್ಕೆ ಬರ್ತಾರೆ. ಈ ಹಿಂದೆ ಆಗಿರ್ಲಿಲ್ಲ. ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿಯವರು ಕುತ್ಕೊಂಡು ಆಟ ಆಡ್ಲಿಕ್ಕೆ ಒಂದು ಚೆನ್ನೆ ಕಾಯಿ ಆಟ ಅಂತ ಹೇಳಿ, ಚೆನ್ನೆ ಮನೆ ಅಂತ ಹೇಳ್ತೀವಿ ನಾವು, ಅಂತದ್ದು ಇರ್ತಕ್ಕಂಥದ್ದು. ಈ ಹಿಂದೆ ಇದ್ರಲ್ಲಿ ಆಟ ಆಡ್ತಾ ಇದ್ರು, ಒಂದು ಫ್ಯಾಮಿಲಿಯಲ್ಲಿ ಖುಷಿ ಖುಷಿಯಿಂದ ಇರ್ಲಿಕ್ಕೆ ಇದೆಲ್ಲ ಬಹಳ ಪೂರಕವಾಗಿರ್ತಕ್ಕಂಥ ಒಟ್ಟುಗೂಡಿ ಆಟ ಆಡ್ತಿದ್ರು. ಇವಾಗ ಎಲ್ಲರೂ ಕೂಡ ಒಂದು ಜೊತೆಯಾಗಿ ಫ್ಯಾಮಿಲಿ ಸೇರಿದ್ರು ಕೂಡ ಒಂದೊಂದು ಮೂಲೆ, ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ಮೊಬೈಲ್. ಖಂಡಿತ ಮೇಡಮ್. ಅದಕ್ಕೋಸ್ಕರ ಇದನ್ನು ಕೂಡ ಈಗ ತಂದು ಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲಿ. ಬಹಳ ಇದು ಎಲ್ಲ ಬಹಳ ಚೆನ್ನಾಗಿದೆ, ಕಂಡೀಷನ್ ಕೂಡ ನಾವು ನೋಡ್ಬೋದು. ಹೌದು. ಅವರ ಮನೆಯ ಚೆನ್ನೆ ಮನೆ, ನಮ್ದು ಮನೆದು ಒಂದೇ ಇರುವಂತದ್ದು. ಉಳಿದದ್ದೆಲ್ಲ ಭಕ್ತರು ಮತ್ತೆ ಇಲ್ಲಿಯ ಮನೆಯ ಒಂದು ಪ್ರೀತಿಯಿಂದ ತಂದು ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ. ಸರ್, ಇಲ್ಲೊಂದು ಚರಕ ತರ ಕಾಣಿಸ್ತಾ ಇದೆ, ಇದು ಏನ್ ಸರ್? ಇದು ಈ ಹಿಂದೆ ಈಗ ಲಾಟೆ ಅಂತ ಏನು ಹೇಳ್ತೀವಿ, ನೀರ್ ಎಳಿಲಿಕ್ಕೆ ಅಂತ ಯೂಸ್ ಮಾಡ್ತಾ ಇದ್ವಿ. ಮತ್ತೆ ಕಬ್ಬಿನದ್ದು ಬಂತು ಅದಕ್ಕಿಂತ ಮುಂಚೆ. ಒಂದು 100-150 ವರ್ಷಗಳ ಹಿಂದೆ ಏನಿತ್ತು, ಕಬ್ಬಿನದ್ದೆಲ್ಲ ಲಾಟೆಗಳು ಇರ್ಲಿಲ್ಲ ಆ ಸಿಸ್ಟಮ್. ಇದಕ್ಕೇನು ಹಗ್ಗ ಸುತ್ತಾ ಇದ್ರು. ಇದು ಹಗ್ಗ ಹಿಂಗೆ ಒಂದೊಂದು ಕೈಯಿಂದ ಹಿಂಗೆ ಎಳೆದಾಗಿ ಅದು ರೋಲ್ ಆಗ್ತದೆ. ರೋಲ್ ಆಗಿ ಆ ನೀರು ಮೇಲೆ ಬರ್ತಕ್ಕಂಥದ್ದು ಇದೆ. ಇದೇ ಪ್ರಕಾರವಾಗಿ ಉಡುಪಿಯವರೊಂದು ಏತ ಕೊಟ್ಟಿದ್ದಾರೆ, ತರ್ಲಿಕ್ಕೆ ನಮ್ಗೆ ಪುರ್ಸೊತ್ತಾಗ್ಲಿಲ್ಲ. ಈ ನೀರಾವರಿಗೆ ಏತವನ್ನು ಹೇಗೆ ಹಳ್ಳಿಯವರು ಯೂಸ್ ಮಾಡ್ತಾ ಇದ್ರು, ಅದು ಕೂಡ ಬಂದಿರ್ತಕ್ಕಂಥದ್ದು. ಇದು ಕೂಡ ಕಾರ್ಕಳದಿಂದ ಕೊಟ್ಟಿರ್ತಕ್ಕಂಥದ್ದು ಇದೆ. ಬಹಳ ವಿಶೇಷತೆ ಇದೆ. ಕೆಲವು ಮನೆಗಳಲ್ಲಿ ಈಗಲೂ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ. ಹಿಂದಿನ ಮನೆಗಳಲ್ಲಿ ಈಗಲೂ ಅದು ನೀರಾವರಿ ವ್ಯವಸ್ಥೆಗಿದೆ. ಅದನ್ನ ನೋಡ್ತಕ್ಕಂಥದ್ದು ಬಹಳ ಖುಷಿ ಕೊಡ್ತಕ್ಕಂಥ ವಿಷಯ ಇದೆ. ಇದು ಪೂರಕವಾಗಿ ನಾವು ತೆಂಗಿನಕಾಯಿಯನ್ನು ಹೆರಿಯುವಂತದ್ದು ಏನಿದೆ ಅದು, ಅದಕ್ಕೆ ಪೂರಕವಾಗಿ ಇಲ್ಲಿ ತೆಂಗಿನಕಾಯಿ ಉಳಿದ್ರೆ ಅಥವಾ ಏನಾದ್ರು ಸ್ಟಾಕ್ ಇದ್ರೆ ಅದ್ರಲ್ಲಿ ಇಡ್ಲಿಕ್ಕೆ ಇಟ್ಟ ತಕ್ಷಣ ಹೀಗೆ ಇಟ್ಟು ಅದನ್ನು ಲಾಕ್ ಮಾಡತಕ್ಕಂಥ ವ್ಯವಸ್ಥೆ. ನೋಡಿ, ಇಲ್ಲಿ ಒಳಗಡೆ ಜಾಗ ಇದೆ, ತೆಂಗಿನಕಾಯಿ ಇಡುವಂತದ್ದು. ಕಟ್ ಮಾಡಿ ಬೇಕಾ ಇಡಬಹುದು, ಅಥವಾ ಇಡೀ ಕೊಬ್ಬರಿನ ಕೂಡ ಇಡುವಂತ ಜಾಗ. ಸೊ ಹಿಂದಿನ ಕಾಲದವರ ಆ ಒಂದು ಬ್ರೈನ್ ಇದೆಯಲ್ಲ, ನಿಜ ಕೂಡ ಗ್ರೇಟ್. ಸೊ ಅಲ್ಲದ ಗೋಡೆಯಲ್ಲಿ ಗಡಿಯಾರ ಇದೆ. ಮೇಡಮ್, ಅದು ಒಂದು 200-250 ವರ್ಷದ ಹಿಂದಿದ್ದು ಒಂದು ಅರಮನೆಯಲ್ಲಿ ನಮ್ಗೆ ಅವರು ಕೊಟ್ಟಿರ್ತಕ್ಕಂಥದ್ದು ಇದೆ. ಬ್ರಿಟಿಷರ ಸಮಯದ್ದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ. ಈಗಲೇ ಅಲ್ಲಿ ಗೊತ್ತಾಗ್ತದೆ ನಮ್ಗೆ ನಂಬರ್ಸ್ ಅದೆಲ್ಲ ಕಾಣೋದಿಲ್ಲ ಅಂತ ಹೇಳಿ. ಆದ್ರೂ ಅದನ್ನ ಇಟ್ಟಿದ್ರು ಅವರು. ನಮ್ಮ ಇಲ್ಲಿ ವಸ್ತುಗಳ ಶೇಖರಣೆ ಆಗ್ತದೆ ಅಂತ ಹೇಳುವುದಕ್ಕೋಸ್ಕರ ಅವರು ವಾಪಸ್ ನಮ್ಗೆ ಅದನ್ನು ಕೊಟ್ಟಿರ್ತಾರೆ. ಬೆಲ್ ಕೂಡ ಇರುತ್ತೆ, ಒಂದೊಂದು ಗಂಟೆ ಆದಾಗ ಉಂಟು. ಅದು ಕೂಡ ಸಿಸ್ಟಮ್ ಅದರಲ್ಲಿ ಇರತಕ್ಕಂಥದ್ದು ಇದೆ. ಈಗ ನಾವು ಕೀ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಇದರಲ್ಲಿ 3 ಗಡಿಯಾರದಲ್ಲಿ 2 ಗಡಿಯಾರ ವರ್ಕಿಂಗ್ ಇದೆ. ನಾವು ಕೀ ಕೊಡ್ಲಿಕ್ಕೆ ಅಂತ ಹೋಗ್ತಾ ಇಲ್ಲ, ಡೈಲಿ ಯಾರು ಇದ್ ಮಾಡುವಂತದ್ದು. ಮೇಲ್ಭಾಗದಲ್ಲಿ ಈ ದೊಡ್ಡ ದೊಡ್ಡ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಟಿವಿ ಅಂತ ಅನ್ಸುತ್ತೆ ಅದು. ಸೊ ಅದರ ಬಗ್ಗೆ ಯಾರು ಕೊಟ್ರು, ಇದಕ್ಕೆ ಎಷ್ಟು ವರ್ಷ? ಖಂಡಿತ ಮೇಡಮ್, ಇದು ಬ್ಲಾಕ್ ಅಂಡ್ ವೈಟ್ ಟಿವಿಗಳಿದ್ದಾವೆ. ಒಂದು ನಮ್ಮ ಉಸ್ಮಾನ್ ಅವರೊಬ್ರು ಕೊಟ್ಟಿರ್ತಕ್ಕಂಥದ್ದೇ ಇದೆ. ಅದು ಇನ್ನೊಬ್ರು ಶೇಖರ್ ಅಂತ ಹೇಳಿ ಮಂಗಳೂರಿನವರು ಕೊಟ್ಟಿರ್ತಕ್ಕಂಥದ್ದು ಇದೆ. ಸುಮಿತ್ ಅಂತ ಹೇಳುವವರು ಆ ಬ್ಲಾಕ್ ಅಂಡ್ ವೈಟ್ ಟಿವಿಯನ್ನು ಕೊಟ್ಟಿದ್ದಾರೆ. 50-60 ವರ್ಷದ ಹಿಂದಿನ ಟಿವಿ ಇದೆ. ಮತ್ತೆ ರೇಡಿಯೋಗಳು ಕೂಡ ಹಾಗೆ, ಅದು ಭಾರಿ ಹಳೆಯ ರೇಡಿಯೋ ಇದೆ. ಅದು ಈಗಲೂ ಕೂಡ ಚಾಲ ಆಗ್ತಾ ಇದೆ. ಮೇಲಿದ್ದು ರೇಡಿಯೋ ಏನಿದೆ ಅದು ಈಗಲೂ ಚಾಲ ಇದೆ ಅಂತ ಹೇಳಿ ರನ್ನಿಂಗ್ ಇರ್ತೀರಾ ಕೆಲವೊಮ್ಮೆ ಬಂದು? ಕೆಲವೊಮ್ಮೆ ರನ್ನಿಂಗ್ ಮಾಡಿದೀವಿ ನಾವು. ಈಗ ಅವರು ಕೊಟ್ಟ ತಕ್ಷಣ ನಾವು ಒಮ್ಮೆ ಬಂದು ಸರಿ ಇದೆ ಇಲ್ವೋ ಅನ್ನೋದು ಚೆಕ್ ಮಾಡ್ಲಿಕ್ಕೆ ಇದೆ. ನಾವು ಚೆಕ್ ಮಾಡಿದಾಗ ಅದು ಇದಾಗಿದೆ, ವರ್ಕ್ ಆಗ್ತಾ ಇದೆ ಅನ್ನುವಂಥದ್ದು. ಇನ್ನು ಪಕ್ಕದಲ್ಲಿ ಇಲ್ಲಿ ಅಲ್ರಾಮ್ ಕೂಡ ಇದೆ, ಸಣ್ಣ ಸಣ್ಣ ಅಲ್ರಾಮ್ ಗಂಟೆ ಕೂಡ. ಸೊ ಇದು ಕೂಡ ತುಂಬಾ ನಾವು ಹಿಂದಿನ ಸಮಯದಲ್ಲಿ ಈಗ ಎಕ್ಸಾಮ್ ಎಲ್ಲ ಇರ್ಬೇಕಾದ್ರೆ ಹಿಂದಿನ ಟೈಮ್ ಅಲ್ಲಿ ಅದನ್ನ ಇಡ್ತಿದ್ವಿ, ಅಲ್ರಾಮ್ ಅಂತ ಹೇಳುದು ಅಂತ ಹೇಳಿ. ಬೆಡ್ಡಿನ ಮೇಲೆ ಇಡುವಂತದ್ದು ಇದೆ. ಅದು ಬಹಳ ಒಳ್ಳೆ ಸೌಂಡ್ ಬರತಕ್ಕಂಥದ್ದು ಇದೆ. ಅದು ಕೂಡ ಒಂದು ಕುಂದಾಪುರದಿಂದ ಒಬ್ರು ಶೆಟ್ಟರ್ನವರು ಕೊಟ್ಟಿದ್ದಾರೆ. ಇವಾಗ ಮೊಬೈಲ್ ಅಲ್ರಾಮ್ ಅದೇ ಹಂಗಿರೋದ್ರಿಂದ ಹಿಂದಿನದೆಲ್ಲ ನಮ್ಗೆ ನೆನಪಾಗ್ತದೆ ಅಂತ ಹೇಳಿ. ಕನ್ನಡಿ ಕೂಡ ನೂರಲ್ಬೆಟ್ನವರೊಬ್ರು ಕೊಟ್ಟಿರೋ ಸುಜಯ ಅಂತ ಹೇಳುವವರ ಮನೆಯವರು. ಅದನ್ನು ಕೂಡ ಅವರು ಯೂಸ್ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಇಡ್ಬೇಕಂತ ದೃಷ್ಟಿಯಿಂದ ಅದನ್ನ ತೆಗೆದು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಒಂದು ಗೋಡೆ ಗಡಿಯಾರ ಇದೆ. ಅದು ಕೂಡ ಬಹಳ ಹಳೆತ್ತಿರತಕ್ಕಂಥದ್ದು ಇದೆ. ಡೇ ಅಂಡ್ ಡೇಟ್ ನೋಡ್ಬೋದು, ದಿನಾಂಕ ಕೂಡ ಇದೆ, ಆಮೇಲೆ ಯಾವ ದಿನ ಅಂತ ಕೂಡ ತೋರಿಸುತ್ತೆ, ಆಮೇಲೆ ಯಾವ ದಿನ ಕೂಡ ತೋರಿಸುತ್ತೆ. ಅದು ಹಿಂದಿನದ್ದು ಗಡಿಯಾರ ಇದೆ. ಆದ್ರೂ ಈಗಿನ ಏನು ಫೆಸಿಲಿಟಿ ಇದೆಯೋ ಅದು ಅದರಲ್ಲಿ ಕೂಡ ಇರ್ತಕ್ಕಂಥದ್ದು ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ.
ಇದು ಮೇಡಮ್ ಮುಡಿ ಕಟ್ಟೋದು ಅಂತ ಹೇಳಿ ನಾವು ಅಕ್ಕಿ ಮತ್ತು ಇದನ್ನು ಹಿಂದೆ ಶೇಖರಣೆ ಇಡ್ಲಿಕ್ಕೆ ಬೈ ಹುಲ್ಲಿನಿಂದ ಕಟ್ತಾ ಇದ್ವಲ್ಲ, ಹ್ಮ್. ಅದು ಮೇಡಮ್. ಇದೆಲ್ಲ ಬೇರೆ ಬೇರೆ ಮನೆಯಿಂದ ಕೊಟ್ಟಿರ್ತಕ್ಕಂಥದ್ದು. ಆ ಮುಡಿಯನ್ನು ಬಡಿಲಿಕ್ಕೆ ಸುತ್ತ ರೌಂಡ್ ಶೇಪ್ ಹೌದು, ಬರ್ಲಿಕ್ಕೋಸ್ಕರ ಹೌದು, ಹೌದು. ಇದ್ ಮಾಡ್ತಕ್ಕಂಥ ಅವನ್ನೆಲ್ಲ ಹಗ್ಗವನ್ನ ಕಟ್ಟೆ ಮೇಲೆ ಬೆಳೆದು ಶೇಪ್ ಶೇಪ್ ತರ್ತಕ್ಕಂಥದ್ದು. ಇದಕ್ಕೆ ಏನಂತಾರೆ? ಅದಕ್ಕೆ ಕೈದಂಟು ಅಂತ ಹೇಳಿ, ಕೈದಂಟು. ಕೈದಂಟು ಅಂತ ಹೇಳ್ತೀವಿ. ಇದು ಇದು ಕೈಸಟ್ಟಿ ಅಂತ ಹೇಳಿ ಭತ್ತವನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಅಂತ ಹೇಳಿ ಉಪಯೋಗ ಮಾಡ್ತಕ್ಕಂಥದ್ದು ಇದೆ. ಮತ್ತೆ ಬೇರೆ ಎಲ್ಲ ವಸ್ತುಗಳನ್ನು ತೆಗಿಲಿಕ್ಕೆ ಕೂಡ ಯೂಸ್ ಮಾಡ್ತಕ್ಕಂಥದ್ದು. ಹಿಂದೆ ಮರದ್ದೇ ಇತ್ತು, ಈಗ ಪ್ಲಾಸ್ಟಿಕ್ ಇದ್ದೆಲ್ಲ ಬಂದಿದೆ, ಬೇರೆ ಬೇರೆ ಮೆಟಲ್ಸ್ ಇದ್ದು ಬಂದಿದೆ. ಈಗ ಈ ಹಿಂದೆ ಯೂಸ್ ಮಾಡ್ತಿದ್ದು ಮರದ್ದು ಯೂಸ್ ಮಾಡ್ತಾ ಇದ್ರು. ಇದನ್ನ ಈ ತರ ಭತ್ತ ಹಾರಿಸಿದಾಗ ಒಂದು ಕಡೆ ಕಸ ಬಂದು ಕಸ ಬೀಳ್ತಾ ಇತ್ತು, ಬೀಳ್ತದೆ. ಒಂದು ಕಡೆ ಒಳ್ಳೆ ಅತ್ತ. ಅಂದ್ರೆ ಇನ್ನೊಂದು ಕಡೆ ಹಗುರ ಇರುವಂತದ್ದು ಏನಾಗ್ತದೆ ಅಂದ್ರೆ ಹತ್ರಕ್ಕೆ ಹತ್ರ ಬೀಳುವಂತದ್ದು ಬೀಳ್ತಾ ಇತ್ತು. ದೂರ ಹೋಗಿ ಬಾರದ್ದು ಬೀಳ್ತದೆ, ಅಷ್ಟೊತ್ತಿಗೆ ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಅಂತ ಹೇಳಿ ಅದೊಂದು ಟೆಕ್ನಿಕಲ್ ಆಗಿ ಯೂಸ್ ಮಾಡ್ತಾ ಇದ್ರು ಹಿಂದಿನವರು. ಹೌದು. ಇದು ಮೇಡಮ್ ಈ ಹಿಂದೆ ಖಾರಕಡ್ಡಿ ಅಥವಾ ಇದು ಸೇಮೆ ಇರ್ಬೋದು ಅಥವಾ ಶಾವಿಗೆ, ಚಕ್ಕುಲಿ ಚಕ್ಕುಲಿ. ಇರ್ಬೋದು, ಇಂಥದ್ದನ್ನೆಲ್ಲ ಮಾಡ್ಲಿಕ್ಕೆ ಯೂಸ್ ಮಾಡ್ತಿದ್ದು. ಒಂದು 8-9 ಇದೆ ಇಂಥದ್ದು. ಇದು ಕೂಡ ಬೇರೆ ಬೇರೆ ಅದಕ್ಕೆ ಇದು ಇರ್ತದೆ, ಯಾವುದು ಕೆಳಗಡೆ ಕೆಳಗಡೆ ಅಚ್ಚು ಇರುತ್ತಲ್ಲ. ಅಚ್ಚು ಇರ್ತದೆ ಇದ್ರದ್ದು. ಬೇರೆ ಬೇರೆ ಇಂಥದ್ದು ತಗಡುಗಳನ್ನು ಯೂಸ್ ಮಾಡಿಕೊಂಡು ಬೇಕಾಗಿರ್ತಕ್ಕಂಥ ವಸ್ತುಗಳು, ಖಾರಕಡ್ಡಿ ಇರ್ಬೋದು, ಸೇಮ್ ಇರ್ಬೋದು, ಚಕ್ಕುಲಿ ಇರ್ಬೋದು, ಅದನ್ನು ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದಿದ್ದು ಹಿಂದಿನವರು. ಓಕೆ. ಈಗ ಎಲ್ಲ ಮೆಟಲ್ ಇದು ಬಂದಿದೆ, ತಾಮ್ರದ್ದು, ಹಿತ್ತಾಳೆದ್ದು ಎಲ್ಲ ಬಂದಿದೆ. Steel ಹಿತ್ತಾಳೆದ್ದು ಯೂಸ್ ಎಲ್ಲ ಮಾಡ್ತಾರೆ, ಸ್ಟೀಲ್ ಇದು ಯೂಸ್ ಮಾಡ್ತಾರೆ ಅನ್ನುವಂಥದ್ದು. ಈ ಹಿಂದೆ ಎಲ್ಲ ಮರದ್ದು ಸೌಟುಗಳನ್ನು ಯೂಸ್ ಮಾಡ್ತಾ ಇದ್ರು ಅನ್ನುವಂಥದ್ದು. ಮೆಟಲ್ ಗಿಂತ ಜಾಸ್ತಿಯಾಗಿ ಮರದ್ದೇ ಯೂಸ್ ಮಾಡ್ತಾ ಇದ್ರು. ಪ್ರತಿಯೊಂದು ಕೂಡ ಮರದ್ದೇ ಯೂಸ್ ಮಾಡ್ತಿದ್ರು. ಮರದ್ದು ಈ ಎಲ್ಲ ನಾವು ಇಲ್ಲಿ ಕಾಣಬಹುದು, ಬಹಳಷ್ಟು ಸಟಗ. ವಸ್ತುಗಳು ಸೌಟುಗಳು ಇದಾವೆ, ಎಲ್ಲ ಮರದ್ದು ಯೂಸ್ ಮಾಡ್ತಾ ಇದ್ರು. ಈ ಒಲೆ ಕೂಡ ಇದ್ರದ್ದಿದ್ದು, ಮಣ್ಣಿದ್ದಿದ್ದು. ಮಣ್ಣಿಂದು. ಓಕೆ. ಈಗಲೂ ಕೂಡ ಬಹಳ ಚೆನ್ನಾಗಿದೆ, 200-300 ವರ್ಷಗಳ ಹಿಂದಿನದೆಲ್ಲ ಕೊಟ್ಟಿರ್ತಕ್ಕಂಥದ್ದಿದೆ, ಓಕೆ. ಅದು ಬೇರೆ ಬೇರೆ. ಹಾ, ಹಾ, ಹಾ. ಇಲ್ಲಿ ನಾವು ಕಾಣಬಹುದು, ಅದು ಕಲ್ಲಿದ್ದೆ. ಇಂಥದ್ದು ಕೂಡ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಇದು ಬಲವು ಕಲ್ಲು ಅಂತ ಹೇಳಿ ಹೇಳ್ತೀವಿ. ಬಲವು ಕಲ್ಲು. ಬಲವು ಕಲ್ಲಿನಿಂದ ಯೂಸ್ ಮಾಡ್ತಕ್ಕಂತಹ ಇದಿದೆ. ಓಕೆ. ಈ ಹಿಂದಿನವರೆಲ್ಲ ಇದೇ ರೀತಿ ಬದುಕ್ತಾ ಇದ್ರು. ಅದೇ, ಅಲ್ಲಿ ಮೂಲೆಯಲ್ಲಿ ಇದೆ. ಅಲ್ಲ, ಕಾಣಿಸ್ತದೆ. ಅದು ಕಲ್ಲಿದ್ದಿದೆ, ಕಲ್ಲ ಅದು? ಮರದ್ದು ಕೂಡ ಇದೆ, ಇಲ್ಲಿ ಕಲ್ಲಿದ್ದು ಕೂಡ ಇರ್ತಕ್ಕಂಥದ್ದು. ಮತ್ತೆ ಹಿಂದೆ ನಾವು ಟಿವಿ ನೋಡ್ತಿದ್ದು ಹ್ಯಾಂಟೆನಾ ಅಂತ ಹೇಳಿ ನಾವು ಯೂಸ್ ಮಾಡ್ತಿದ್ವಿ. ತದನಂತರ ಡಿಶ್ ಬಂತು, ತದನಂತರ ಸಣ್ಣ ಸಣ್ಣ ಡಿಶ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅನ್ನುವಂಥದ್ದು. ಓಕೆ, ಓಕೆ. ಆಂಟೆನಾದಿಂದ ಕೂಡ ನಾವು ಇದು ಹಿಂದಿನ ಖಂಡಿತ ಕಾಲದಲ್ಲಿ ಮಾತ್ರ ಈಗಿನ ಜನರೇಷನ್ ಗೊತ್ತೇ ಇರುದಿಲ್ಲ ಈ ಆಂಟಿನ ಅಂತ ಹೇಳಿ. ನೋಡಿರ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಯಾಕಂದ್ರೆ ಅದನ್ನು ಸಾಧ್ಯವೇ ಸೆಟ್ ಮಾಡುದಿರ್ಬೋದು, ಸ್ವಲ್ಪ ಗಾಳಿ ಬಂದಾಗ ಅದು ವಾಲ್ತಿದ್ದಿದ್ದು ಮಳೆ ಬಂದಾಗ ಅದ್ರ ಅಂತ ಇಂಥದ್ದೆಲ್ಲ ನಾವು ಹೌದು. ಕಾಣ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಮೇಡಮ್, ಇದೆಲ್ಲ ಮಣ್ಣಿನ ಪಾತ್ರೆಗಳಿದಾವೆ, ದೊಡ್ಡ ದೊಡ್ಡ ಪಾತ್ರೆಗಳು, ಅಡಿಗೆ ಮಾಡ್ಲಿಕ್ಕೆ ಇರ್ಬೋದು ಅಥವಾ ಯಾವ್ದಾದ್ರು ವಸ್ತುಗಳನ್ನು ತೆಗೆದಿಡ್ಲಿಕ್ಕೆ, ಅಡಿಕೆ ಹಾಕಿಡ್ಲಿಕ್ಕೆ, ಎಲ್ಲದಕ್ಕೂ ಮಣ್ಣಿನ ಪಾತ್ರೆಗಳನ್ನೇ ಯೂಸ್ ಮಾಡ್ತಾ ಇದ್ರು. ಇದು ಹೆಲ್ತ್ ಗೆ ಕೂಡ ಬಹಳ ಒಳ್ಳೇದು ಅಂತ ಹೇಳಿ ಈಗಿನ ಡಾಕ್ಟರ್ಗಳು ಎಲ್ಲರೂ ಹೇಳುವುದೇನಿದೆ ಅಂತ ಹೇಳಿದ್ರೆ ಮಣ್ಣಿನ ಪಾತ್ರೆಯನ್ನು ಜಾಸ್ತಿ ಯೂಸ್ ಮಾಡಿ ಅಂತ ಹೇಳಿ. ಹಾಗೆ ಹಿಂದಿನವರು ಅವರು ಪ್ರಕೃತಿ ದತ್ತವಾಗಿರ್ತಕ್ಕಂಥ ಮಣ್ಣನ್ನೇ ಉಪಯೋಗಿಸಿಕೊಂಡು ಪಾತ್ರೆಗಳನ್ನು ರೆಡಿ ಅವರವರ ಊರಲ್ಲಿ. ಹಿಂದೆ ಕುಂಬಾರಿಕೆ ಮಾಡುವವರು ಇದ್ರು, ಈಗ ಕುಂಬಾರಿಕೆ ಅನ್ನುವಂಥದ್ದು ಬಹಳ ಕಡಿಮೆ ಆಗ್ತಾ ಬಂದಿದೆ, ಹುಡ್ಕೊಂಡು ಹೋಗ್ಬೇಕಾಗ್ತದೆ. ಅದು ಕೂಡ ಒಂದು ವೃತ್ತಿ, ಅದು ಆರೋಗ್ಯಕ್ಕೆ ಕೂಡ ಒಳ್ಳೇದಿರ್ತಕ್ಕಂಥದ್ದು, ಅದನ್ನು ಯೂಸ್ ಮಾಡ್ತಾ ಇದ್ರು ಅನ್ನುವಂಥದ್ದು. ಮತ್ತೆ ಭರಣಿ ಅನ್ನುವಂಥದ್ದು, ಭರಣಿಗೆ ಏನಾಗಿದೆ ಅಂದ್ರೆ ಈಗ ಹಿಂದಿನ ಮನೆ ಇದ್ರು ಕೂಡ ಅದನ್ನ ಅಟ್ಟದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ನಾವು ಪ್ಲಾಸ್ಟಿಕ್ ಗಳನ್ನು ಜಾಸ್ತಿ ಯೂಸ್ ಮಾಡ್ತೀವಿ, ಬೇರೆ ಬೇರೆ ಪಾತ್ರೆಗಳಲ್ಲಿ ಶೇಖರಣೆ ಇಡುವಂತ ಉಪ್ಪಿನಕಾಯಿ ಇರ್ಬೋದು ಅಥವಾ ನಾವು ಉಪ್ಪಡ ಚೀರ ಅಂತ ಹೇಳ್ತೀವಿ, ಹಲಸಿನಕಾಯಿ ಇದು ಮಾಡ್ಲಿಕ್ಕೆ, ಅದನ್ನೆಲ್ಲ ಇಡುವಂತಹ ವ್ಯವಸ್ಥೆ ಈ ಭರಣಿ ಇದರಲ್ಲಿ ಇತ್ತು ಅನ್ನುವಂಥದ್ದು. ಅಂದ್ರೆ ಎಷ್ಟು ವರ್ಷ ಹೋದ್ರು ಕೂಡ ಅದು ಹಾಳಾಗ್ತಿರ್ಲಿಲ್ಲ. ಅದೊಂದು ಸಿಸ್ಟಮ್ ಇದೆ ಮೇಡಮ್. ಅದು ಪ್ಲಾಸ್ಟಿಕ್ ಅಂತ ಹೇಳಿದಾಗ ಅದಕ್ಕೆ ಇಷ್ಟೇ ಟೈಮ್ ಅಂತ ವ್ಯಾಲಿಡಿಟಿ ಇರ್ತದೆ. ಇದು ಹಾಗಲ್ಲ, ಕೂಲ್ ಆಗಿರ್ತದೆ, ಮತ್ತೆ ಯಾವುದೋ ಒಂದು ಅದರಲ್ಲಿ ಹಾಳಾಗತಕ್ಕಂಥದ್ದು ಅಂಶಗಳು ಬಹಳ ಕಡಿಮೆ ಇರೋದ್ರಿಂದ ಅದು ಹೆಚ್ಚು ಸಮಯದ ತನಕ ಬರ್ತಿತ್ತು ಅನ್ನೋದು. ಇದು ಮೇಡಮ್ ಹಿಂದೆ ಯೂಸ್ ಮಾಡ್ತಿದ್ದಂತ ತೊಟ್ಟಿಲುಗಳು. ಈಗ ನಾವು ತೊಟ್ಟಿಲುಗಳು ಅಲ್ಯೂಮಿನಿಯಂ ತೊಟ್ಟಿಲು ಮತ್ತೆ ತಾಮ್ರದ್ದು ತೊಟ್ಟಿಲು, ಹಿತ್ತಾಳೆದ್ದು ತೊಟ್ಟಿಲನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ. ಹಿಂದಿನ ಕಾಲದಲ್ಲಿ ಮರದಿಂದನೇ ಮಾಡಿರ್ತಕ್ಕಂಥ ತೊಟ್ಟಿಲುಗಳನ್ನು ಯೂಸ್ ಮಾಡ್ತಾ ಇದ್ರು, ಮತ್ತೆ ಬೆತ್ತದಿಂದ ಮಾಡಿರ್ತಕ್ಕಂಥದ್ದು ಎರಡು ಕೂಡ ಇದೆ. ಬೆತ್ತದಿಂದ ಕೂಡ ಅದು ರೀಕಂಡೀಷನ್ ಮಾಡ್ಲಿಕ್ಕೆ ಅಂತ ಹೇಳಿ ಈಗ ಬೇರೆ ಕಡೆ ಕಳಿಸಿದೀವಿ. ಹಿಂದಿನ ತೊಟ್ಟಿಲುಗಳು ಮರದಿಂದ ನೀಡ್ತಿತ್ತು ಅನ್ನುವಂಥದ್ದಕ್ಕೆ ಇದೊಂದು ನಮ್ಗೆ ಸಾಕ್ಷಿಗಳು ಪೂರಕವಾಗಿರ್ತಕ್ಕಂಥ ಸಿಗ್ತದೆ ಅನ್ನುವಂಥದ್ದು. ಅದು ವೆಯ್ಟ್ ಕೂಡ ಅಷ್ಟೇ ಇದೆ, ಭಾರ ಇದೆ. ಅದು ತುಂಬಾ ಒಳ್ಳೆ ಮರವನ್ನು ಯೂಸ್ ಮಾಡ್ತಾ ಇದ್ರು, ಯಾಕಂದ್ರೆ ಮಕ್ಕಳು ಮೊಳಗುವಂತದ್ದು ಒಳ್ಳೆ ಇರ್ಬೇಕು ಅನ್ನುವಂಥ ದೃಷ್ಟಿಯಿಂದ ಗಟ್ಟಿ ಮುಟ್ಟಾಗಿರ್ತಕ್ಕಂಥ ತೊಟ್ಟಿಲುಗಳನ್ನೇ ಮಾಡ್ತಾ ಇದ್ರು ಅನ್ನುವಂಥದ್ದು. ತದನಂತರ ನಾವು ಇಲ್ಲಿ ಪಕ್ಕದಲ್ಲಿ ಕಾಣಬಹುದು, ಇದು ಹಿತ್ತಾಳೆದಿದೆ. ಹಿತ್ತಾಳೆ ತೊಟ್ಟಿಲುಗಳು ಈಗ ಕೂಡ ಸಿಗುವಂತದ್ದು ಇದೆ. ಹಾಗೆ ನಾವು ಹಿಂದೆ ಈಗ ಬೇರೆ ಬೇರೆ ಕಾಯಿನ್ಸ್ ಗಳನ್ನ ನಾವು ಕಾಣಬಹುದು ಮೇಡಮ್. ಹಿಂದಿನ ಕಾಲದ ಕಾಯಿನ್ಗಳಿರ್ಬೋದು, ಹಿಂದಿನ ಕಾಲದ ನೋಟುಗಳಿರ್ಬೋದು, ಈಗ ಇದು ಚಾಲ್ತಿಯಲ್ಲಿ ಇಲ್ಲದಿರತಕ್ಕಂತಹ ನೋಟು ಮತ್ತು ಕಾಯಿನ್ಗಳಿದೆ. 10 ಪೈಸೆ, ಅದು 10 ಪೈಸೆದಿದೆ ಮೇಡಮ್, 20 ಪೈಸೆದ ಅಲ್ಯೂಮಿನಿಯಂ ಕಾಯಿನ್ಗಳು 20 ಪೈಸೆದಿದೆ ಮೇಡಮ್ ಅದು. ಮತ್ತೆ 10 ಪೈಸೆದಿದೆ, 5 ಪೈಸೆದ್ದು ಕೂಡ ಇರತಕ್ಕಂಥದ್ದು ಇದೆ. ಮತ್ತೆ ಇಂದಿರಾ ಗಾಂಧಿ ಅವ್ರದ್ದು ಫೋಟೋ ಇರತಕ್ಕಂತಹ ಕಾಯಿನ್ಸ್ ಗಳನ್ನು ಹಿಂದೆ ಭಾರಿ ಡಿಮಾಂಡ್ ಇದಕ್ಕೆಲ್ಲ ಮೇಡಮ್. ಅದ್ರಲ್ಲಿ ಬೆಳ್ಳಿ ಇದೆ ಅನ್ನುವಂಥದ್ದಕ್ಕೋಸ್ಕರ ಅವಾಗ 50 ರೂಪಾಯಿಯನ್ನು ಕೊಡ್ತಿದ್ರು ಆ ಕಾಯಿನ್ಗಳಿಗೆ. ಚಿತ್ರಣ ಇರುವಂತಹ ಕಾಯಿನ್ ಇಂದಿರಾ ಗಾಂಧಿ ಇರ್ತಕ್ಕಂಥದ್ದು.
5 ರೂಪಾಯಿ ಕಾಯಿನ್ ಇದು. ಇದಕ್ಕೆ ಸ್ವಲ್ಪ ಡಿಮಾಂಡ್ಸ್ಗಳೆಲ್ಲ ಜಾಸ್ತಿ ಇದೆ. ಇವಾಗ ಡಿಮಾಂಡ್ ಇದೆ ಆಕ್ಚುಲಿ ಇದಕ್ಕೆ. ಅದಕ್ಕೆ ಡಿಮಾಂಡ್ ಇದೆ ಹಿಂದಿನ ಕಾಲದ ಕಾಯಿನ್ಗಳು ಅಂತ ಹೇಳಿ. ಮತ್ತೆ ನೋಟುಗಳು ಕೂಡ ಬಹಳಷ್ಟು ಸಂಗ್ರಹ ಇದೆ ನಮ್ಮಲ್ಲಿ. ಅದನ್ನು ಡಿಸ್ಪ್ಲೇ ಮಾಡ್ಲಿಕ್ಕೆ ಪೂರಕವಾದಂತ ವ್ಯವಸ್ಥೆಗಳಿಗೆ ರೆಡಿ ಆಗ್ತಿರೋದ್ರಿಂದ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದನ್ನು ಚೆನ್ನಾಗಿ ನಾವು ತೋರಿಸಲಿಕ್ಕೆ ಸಾಧ್ಯ ಇದೆ. ನಿಜಕ್ಕೂ ಬಹಳ ಅಚ್ಚುಕಟ್ಟಾಗಿ ಜೋಡಣೆ ಮಾಡಿದೀರಾ, ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೀರಾ. ನಿಜ ಖುಷಿ ಆಯ್ತು. ಈ ಹಿಂದೆ ಇದು ಯೂಸ್ ಮಾಡ್ತಿದ್ವಿ ಮೇಡಮ್, 10 ರೂಪಾಯಿ. ಆ ನೋಟುಗಳನ್ನು ಯಾರು ಅಂದ್ರೆ ಪೂರ್ವಜರು ಮಾತ್ರ ನೋಡಿರ್ಬೋದು, ಮೊದಲನೇದ್ದು ನೋಟು. ಉಳಿದದ್ದೆಲ್ಲ ಸಾಮಾನ್ಯವಾಗಿ ಒಂದು 40-50 ವರ್ಷ ಆದವರು ನೋಡಿರ್ಬೋದು. ಆ ಮೊದಲನೇ ನೋಟುಗಳು ನಾವು ಕೂಡ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ಅದು ಕೂಡ ಒಬ್ರು ಕೊಟ್ಟಿರ್ತಕ್ಕಂಥದ್ದು ಇದೆ ಮೇಡಮ್. ಇದು ಸೀಮೆ ಎಣ್ಣೆ ಸ್ಟವ್ ಅಂತ ಹೇಳ್ಬಹುದು. ಹಿಂದೆ ಸೀಮೆ ಎಣ್ಣೆ ಸಿಕ್ತಿತ್ತು, ಈಗ ಸೀಮೆ ಎಣ್ಣೆ ಸಿಗುದಿಲ್ಲ. ಈ ಹಿಂದಿನವರು ನಮ್ಮವರು ಕಟ್ಟಿಗೆ ನಂತರ ಯೂಸ್ ಮಾಡ್ತಕ್ಕಂತಹ ಸ್ಟವ್ ಇತ್ತು. ಇದು ಕೂಡ ಬಂಗಾರಕ್ಕೆ ಬೆಸುಗೆ ಹಾಕ್ಲಿಕ್ಕೆ, ಅದನ್ನು ಮೆಲ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಿದ್ದಂಥದ್ದು. ಇದು ನೋಡ್ಬೋದು ಮೇಡಮ್, ಸಣ್ಣ ಪೆಟ್ಟಿಗೆ ಮರದಿಂದ, ಒಂದೇ ಮರದಿಂದ ಮಾಡಿರ್ತಕ್ಕಂಥದ್ದು ಸಣ್ಣ ಪೆಟ್ಟಿಗೆ ಇದೆ. ಅದಕ್ಕೆ ಲಾಕ್ ಕೂಡ ಇದೆ, ಇರುವಂತದ್ದಿದೆ. ಹೌದು, ಸಣ್ಣ ಲಾಕ್ ಇದೆ ಹಿಂಗೆ. ಇದನ್ನು ಕೂಡ ಒಂದು ಪೆಟ್ಟಿಗೆ ರೂಪದಲ್ಲಿ ಈ ಕಾಯಿನ್ಸ್ ಇಡ್ಲಿಕ್ಕೆ, ಇನ್ನದೇ ಕಾಯಿನ್ಸ್ ಇಡ್ಲಿಕ್ಕೆ ಇರ್ಬೋದು, ಸಣ್ಣ ಪುಟ್ಟ ವಸ್ತುಗಳನ್ನು ಇಡ್ಲಿಕ್ಕೆ, ನೋಡ್ಲಿಕ್ಕೆ ಬಹಳ ಚಂದ ಇದೆ. ಅದು ಅಂತದ್ದು ಗೋಲ್ಡ್ ಇದ್ದು ಹಿಂದಿನವರು ಇಡ್ಲಿಕ್ಕೆ ಕೂಡ ಯೂಸ್ ಮಾಡ್ತಿದ್ದು. ಸಣ್ಣ ಸಣ್ಣ ವಸ್ತುಗಳನ್ನೆಲ್ಲ ಇಟ್ರೆ ಲಾಕ್ ನೋಡಿ ಒಂಥರ ವಿಶೇಷವಾಗಿದೆ. ಹಿಂದಿನ ಸಿಸ್ಟಮ್ ಏನಿದೆ ಅದರ ಪ್ರಕಾರವಾಗಿ ಇರತಕ್ಕಂಥದ್ದು ಇದೆ. ಹಾಗೆ ಇದು ಕೂಡ ದೀಪ ಕೂಡ ಒಂದು ನಾವು ಸ್ಪೆಷಲ್ ಆಗಿ ನೋಡಬಹುದು. ಈಗ ಕೂಡ ಸಿಗ್ತದೆ. ಇದು ಮಾತ್ರ ಬಹಳ ವರ್ಷದ ಹಿಂದಿನದ್ದು, ಎಷ್ಟು ತೊಳೆದ್ರು ಕೂಡ ಇದು ಕಲರ್ ಚೇಂಜ್ ಆಗೋದಿಲ್ಲ, ಅಷ್ಟು ಓಲ್ಡ್ ಇರ್ತಕ್ಕಂಥದ್ದು. ಒಂದು ಕುಂದಾಪುರದೊಬ್ರು ಶೆಟ್ರು ಕೊಟ್ಟಿರ್ತಕ್ಕಂಥದ್ದು ಇದೆ. ನಾವು ಬಹಳಷ್ಟು ಕಾಣಬಹುದು ಅಂತ ಹೇಳಿ. ಇದು ಕುಬಲ್ ಪೆಟ್ಟಿಗೆ ಅಂತ ಹೇಳಿ, ಇದು ಹಿಂದೆ ಕುಬಲ್ ಪೆಟ್ಟಿಗೆ ಅಂತ ಹೇಳಿ ಬಂಗಾರ ಇಡ್ಲಿಕ್ಕೆ ಅಂತ ಹೇಳಿ ಯೂಸ್ ಮಾಡ್ತಿದ್ದು. ಇಲ್ಲಿ ಇದನ್ನು ಬಹಳ ಇದರಲ್ಲಿ ಇಡ್ತಾರೆ, ಇಲ್ಲಿ ಒಳಗೆ ಇಡತಕ್ಕಂತಹ ವ್ಯವಸ್ಥೆ ಆಗ್ತದೆ. ಇದು ಇರುವಂತದ್ದು ಸ್ಟೆಪ್ ಇರುವಂತದ್ದು, ಒಂದು ಕೆಳಗೆ ಇಡ್ಲಿಕ್ಕೆ, ಮತ್ತೊಂದು ಇಲ್ಲಿ ಈ ಇದನ್ನಿಂದ ಮೇಲೆ ಇಟ್ಟು ಅದರ ಮೇಲೆ ಕೂಡ ಇಡ್ಲಿಕ್ಕೆ, ಮತ್ತೆ ಅದಕ್ಕೆ ಲಾಕ್ ಸಿಸ್ಟಮ್ ಕೂಡ ಇರತಕ್ಕಂಥದ್ದು ಇದೆ. ಬಹಳ ವಿಶೇಷತೆ ಇರತಕ್ಕಂಥದ್ದು. ಈ ಹಿಂದಿನವರು ಇದನ್ನು ಕೂಡ ಯೂಸ್ ಮಾಡ್ತಾ ಇದ್ರು. ಮೇಡಮ್, ಇದು ಚಿಮಿನಿ ದೀಪಗಳು. ನಾವು ಹಿಂದಿನ ಕಾಲದಲ್ಲಿ ವಿದ್ಯುತ್ ಇರ್ಲಿಲ್ಲ, ನಾವು ಚಿಮಿನಿ ದೀಪಗಳ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ. ಸೀಮೆಎಣ್ಣೆ ದೀಪಗಳನ್ನು ಒರೆಸ್ಕೊಂಡು ಮತ್ತೆ ಓದ್ತಕ್ಕಂಥದ್ದು. ನಾನು ಆಗ್ಲೇ ಹೇಳಿದಾಗೆ ಅಡುಗೆ ಮಾಡ್ಲಿಕ್ಕೆ ಇರ್ಬೋದು, ರಾತ್ರಿ ಹೊತ್ತಿದ್ದು ಊಟದ ಸಮಯದಲ್ಲಿ ನಾನು ಇದನ್ನು ಯೂಸ್ ಮಾಡಿ ಸೀಮೆಎಣ್ಣೆ ಹಾಕುವಂಥದ್ದು. ಮತ್ತೆ ಇದಕ್ಕೆ ಬತ್ತಿಯನ್ನು ಹಾಕಿ ಇದನ್ನು ಇಡತಕ್ಕಂಥದ್ದು ಈ ಹಿಂದೆ ಇದ್ದಿತ್ತು. ನಮ್ಮ ಪೂರ್ವಜರು ಬಹಳ ಕಷ್ಟಪಟ್ಟು ಇದನ್ನೆಲ್ಲ ಕಂಡು ಹಿಡಿದಿದ್ದಾರೆ, ಮತ್ತೆ ಅದನ್ನು ಯೂಸ್ ಮಾಡ್ತಾ ಇದ್ರು ಅನ್ನುವಂಥದ್ದು. ಮೇಡಮ್, ಈ ಹಿಂದೆ ಎಣ್ಣೆ ಮತ್ತೆ ಇತರ ವಸ್ತುಗಳೇ, ದ್ರವ್ಯ ವಸ್ತುಗಳೇನಿದೆ ಅದನ್ನ ಅಳತೆ ಮಾಡ್ಲಿಕ್ಕೆ ಅಂತ ಹೇಳಿ ಯೂಸ್ ಮಾಡ್ತಿದ್ವಿ. ಅದೊಂದು ಎಷ್ಟು ಲೀಟರ್ದು? ಅದೊಂದು 5 ಲೀಟರ್ ತನಕ ಇರ್ಬೋದು ಮೇಡಮ್. 5ರಿಂದ ಒಂದು 6-7 ಲೀಟರ್ ತನಕ ಇರ್ಬೋದು ಅಂತ ಅನ್ಸುತ್ತೆ. ನೆಕ್ಸ್ಟ್ ಮೇಡಮ್, ಇದು ನೀರಿನ ಗೂಡು ಅಂತ ಹೇಳಿ, ಈ ಗೋಡೆಯ ಒಳಗಡೆ ಇರುವಂತ ಗೂಡು ಇದು. ಇದರಲ್ಲಿ ಈ ಹಿಂದೆ ಏನಾಗ್ತಿತ್ತು, ಅತಿಥಿಗಳು ಬಂದ ತಕ್ಷಣ ನೀರು ಕೊಡುವ ಕ್ರಮ ಇತ್ತು. 2 ಗೂಡಲ್ಲಿ ಒಂದೊಂದು ಚೊಂಬಲ್ಲಿ ನೀರು ತಂದು ಇಡ್ತಕ್ಕಂಥದ್ದು, ತಕ್ಷಣ ಬಂದ ತಕ್ಷಣ ಕೊಡ್ಲಿಕ್ಕೆ ನೀರಿನ ಗೂಡು ಅಂತ ನಾವು ಹೇಳ್ಬೋದು. ಇದು ಫಸ್ಟ್ ಗೆ ಬಂದಿರತಕ್ಕಂತ ಪ್ರಿಂಟರ್ ಇದೆ ಮೇಡಮ್. ಇದು ಈ ಹಿಂದೆ ಬಹಳ ವರ್ಷದ ಹಿಂದೆ ಬಂದಿರತಕ್ಕಂಥದ್ದು. ಎಷ್ಟು ವರ್ಷ ಇರ್ಬೋದು ನಿಮ್ಮ? ಒಂದು 25-30 ವರ್ಷದ ಹಿಂದೆ ಪ್ರಿಂಟರ್ ಏನು ತದನಂತರನೇ ಬಂದಿರತಕ್ಕಂಥದ್ದು ಇದೆ. ಅದೇ ಅಂತದ್ದೊಂದು ಮಿಷಿನ್ ಕೂಡ ಇರತಕ್ಕಂಥದ್ದು ಇದೆ ಮೇಡಮ್. ಮತ್ತೆ ಇದು ಜ್ಯೂಸ್ ತೆಗಿಲಿಕ್ಕೆ ಅಂತ ಹೇಳಿ, ಈಗ ಕೂಡ ಪ್ಲಾಸ್ಟಿಕ್ ಇದು ಬರ್ತದೆ. ಇದು ಗಾಜಿದ್ದು, ಇದು ಗಾಜಿದೆ ಬಹಳ ವರ್ಷದ ಹಿಂದೆ. ಆರೆಂಜ್ ಜ್ಯೂಸ್ ಬರುವಂತ ಸಣ್ಣ ಮಕ್ಕಳಿಗೆ ಇರ್ಬೋದು, ತಕ್ಷಣದಲ್ಲಿ ತೆಗೆದುಕೊಳ್ಳಿಕ್ಕೆ ಇರ್ತಕ್ಕಂಥ ಕರೆಂಟಿನ ವ್ಯವಸ್ಥೆ ಈ ಹಿಂದೆ ಇರ್ಲಿಲ್ಲ ಮೇಡಮ್. ಅದಕ್ಕೋಸ್ಕರ ನಾನು ಆಗ್ಲೇ ಹೇಳಿದಾಗೆ ಇದು ಕಾಯಿನ್ ಇದೆ, ಇಂದಿರಾ ಗಾಂಧಿ ಟೈಮ್ ಇತ್ತು ಕಾಯಿನ್ ಕೂಡ ಹಾಗೆ ಹೇಳಿದಾಗೆ. ಮತ್ತೆ ಊದುಬತ್ತಿ ಇರ್ತಕ್ಕಂಥ ಸ್ಟ್ಯಾಂಡ್ ಗಂಧದ ಮರದಿಂದನೇ ಒಂದು ಮಾಡಿರ್ತಕ್ಕಂಥದ್ದು, ಬಹಳ ಹಿಂದಿನ ಸಮಯದ್ದು ಇದೆ ಮೇಡಮ್. ಹಾಗೆ ಮತ್ತೆ ಇದು ಸೇಮಿಗೆದ್ದು ನಾವೆಲ್ಲ ಈಗಲೂ ಬಳಕೆ ಮಾಡ್ತೀವಿ. ಈ ಹಿಂದೆ ಸಣ್ಣ ಸಣ್ಣ ಇದ್ರಲ್ಲಿ ಇತ್ತು, ಈಗ ಅದು ಜಾಸ್ತಿ ಇದ್ರಲ್ಲಿ ಇದೆ ಅಂತ ಹೇಳಿ. ಮತ್ತೆ ಇದನ್ನು ಈ ಹಿಂದೆ ಅಡಿಕೆದ್ದು ಇದು ಪುಡಿ ಮಾಡ್ಲಿಕ್ಕೆ ಅಂತ ಹೇಳಿ ಇದನ್ನು ಯೂಸ್ ಮಾಡ್ತಾ ಇದ್ವಿ, ಈ ಕಲ್ಲನ್ನು. ಇದು ಕೂಡ ಕುಂದಾಪುರ ಸೈಡ್ ನಿಂದ ಕೊಟ್ಟಿರ್ತಾರೆ. ಅದೇ ಬೇರೆ ಬೇರೆ ನಾವು 2-3 ಜಿಲ್ಲೆಯವರು ಎಲ್ಲ ತಂದು ಕೊಟ್ಟಿರ್ತಕ್ಕಂಥದ್ದಿದೆ. ನಾನು ಆಗ್ಲೇ ಹೇಳಿದಾಗೆ ಶಿವಮೊಗ್ಗದಿಂದ ಕೆಲವರು ತಂದು ಕೊಟ್ಟಿದ್ರು, ಉತ್ತರ ಕನ್ನಡದಿಂದ ಕೆಲವು ಬಂದಿರತಕ್ಕಂಥದ್ದು ಇದೆ ಮೇಡಮ್. ತುಮಕೂರಿಂದ ಕೂಡ ಬಂದಿರತಕ್ಕಂಥದ್ದು ಇದೆ ಮೇಡಮ್. ಇದು ಮೇಡಮ್ ನಾವು ಈ ಹಿಂದಿನವರು ಯೂಸ್ ಮಾಡ್ತಿದ್ದಂತ ಪೆಟ್ಟಿಗೆಗಳು, ಬಟ್ಟೆ ಇಡ್ಲಿಕ್ಕೆ ಇರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳನ್ನು ಇಡ್ಲಿಕ್ಕೆ
ಅದನ್ನು ಯೂಸ್ ಮಾಡ್ತಿದ್ದು. ಮರದ ಪೆಟ್ಟಿಗೆ ನಾವು ಕಾಣಬಹುದು, ಕಬ್ಬಿಣದಲ್ವ ಅದು? ಕಬ್ಬಿಣದ ಪೆಟ್ಟಿಗೆ ಇದೆ, ಮತ್ತೆ ಆಚೆದ್ದು ಮರದ ಪೆಟ್ಟಿಗೆ ಕೂಡ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ. ಇದು ಕೂಡ ಮರದ ಪೆಟ್ಟಿಗೆ ಇದೆ ಮೇಡಮ್. ಮತ್ತೆ ಈ ಹಿಂದೆ ಟೈಪಿಂಗ್, ಈಗ ಕಂಪ್ಯೂಟರ್ ಅಲ್ಲೇ ಟೈಪ್ ಮಾಡ್ತೀವಿ ನಾವು, ಕಂಪ್ಯೂಟರ್, ಲ್ಯಾಪ್ಟಾಪ್, ಬೇರೆ ಬೇರೆ ಉಪಕರಣಗಳು ಬಂದಿದ್ದಾವೆ. ಇದು ಹಿಂದೆ ಟೈಪಿಂಗ್ ಮಾಡ್ಲಿಕ್ಕೆ ಇರ್ತಕ್ಕಂತಹ ಒಂದು ಮಿಷಿನ್ ಇದೆ ಮೇಡಮ್. ಅದನ್ನು ಕೂಡ ನಾವು ಹಿಂದಿನದನ್ನು ಕಾಣ್ಲಿಕ್ಕೆ ಸಾಧ್ಯ ಇದೆ. ಇದು ವೈರ್ಲೆಸ್ ಕೋಡ್ಲೆಸ್ ಫೋನ್ ಅಂತ ಹೇಳಿ, ಒಂದು 200 ಮೀಟರ್ ತನಕ ಮಾತಾಡ್ಲಿಕ್ಕೆ ಆಗ್ತದೆ ಮೇಡಮ್. ಫೋನ್ ಒಂದ್ ಕಡೆ ಇರ್ತದೆ, ಇದನ್ನು ತಗೊಂಡೋಗಿ, ಈ ಹಿಂದೆ ಮೊಬೈಲ್ ಇರ್ಲಿಲ್ಲ ಮೇಡಮ್, ಇದನ್ನು ಯೂಸ್ ಮಾಡ್ತಾ ಇದ್ರು ಅನ್ನೋದು ಮೇಡಮ್. ಮುಂಚೆ ಎಲ್ಲ ಸತ್ಯ ಹೇಳ್ತಾ ಇದ್ರು, ನಾವು ಗೊತ್ತಾಗ್ತಿತ್ತು ಮನೇಲೆ ಇದ್ರು ಅಂತ. ಇವಾಗ ಮೊಬೈಲ್ ಬಂದ್ಮೇಲೆ ಎಲ್ಲಿ ಇದ್ರು ನಾವು ಎಲ್ಲಿದೀವಿ ಅಂತ ಹೇಳುವಂತ ಪ್ರಮೇಯದೊಳಗೆ ಬಂದಿದೆ ಇವಾಗ. ತದನಂತರ ಬಂತಿರ್ತಕ್ಕಂಥ ಫೋನ್ ಇದೆ ಮೇಡಮ್ ಇದು. ಮತ್ತೆ ಕಾಯಿನ್ ಬಾಕ್ಸ್ ಅಂತ ಹೇಳಿ, ಸಾರ್ವಜನಿಕ ಉಪಯೋಗಕ್ಕಾಗಿ ಬೇರೆ ಬೇರೆ ಸಾರ್ವಜನಿಕ ಸ್ಥಳಗಳಲ್ಲಿ ₹1 ಕಾಯಿನ್ ಹಾಕಿ ಮಾತಾಡ್ಲಿಕ್ಕೆ ಇರ್ತಕ್ಕಂತಹ ವ್ಯವಸ್ಥೆ ಕೂಡ ಇದಿರ್ತಕ್ಕಂಥ. ಅದಾದ್ರೂ ಈಗಿನ ಗೊತ್ತಿರುತ್ತೆ ಹಲವಾರು ಬೇರೆ ಬೇರೆ ಕಡೆ ಕಡೆಗಳಲ್ಲಿ ಈಗಲೂ ಕೂಡ ಇದೆ ಅಂತದ್ದು ಮೇಡಮ್. ಮತ್ತೆ ಇದು ಗ್ಯಾಸ್ ಲೈಟ್ ಅಂತ ಹೇಳಿ ಮೇಡಮ್. ಈ ಚಿಮಿನಿ ದೀಪದ ನಂತರ ಬಂದಿರ್ತಕ್ಕಂಥದ್ದು ಗ್ಯಾಸ್ ಲೈಟ್. ಸ್ವಲ್ಪ ವ್ಯವಸ್ಥೆ ಇರುವವರ ಮನೆಗಳಲ್ಲಿ ಒಂದೊಂದು ಗ್ಯಾಸ್ ಲೈಟ್ ಇರ್ತಿತ್ತು, ಅವರ ಜಾತ್ರೆಗಳಿಗೆ ಬೇರೆ ಬೇರೆ ವಿಷಯಗಳಿಗೆ ಅದನ್ನು ಯೂಸ್ ಮಾಡ್ತಾ ಇದ್ರು ಮೇಡಮ್. ಇದು ಕೂಡ ಲಾಟಾನ್ ಅಂತ ಹೇಳಿ. ಲಾಟಾನ್ ಅಂತ ಹೇಳಿದ್ರೆ ಇದು ಬತ್ತಿ ಹಾಕಿ ಮಾಡುವಂಥದ್ದು, ಅದಕ್ಕೆ ಸೀಮೆಯನ್ನ ಹಾಕುವಂಥದ್ದು. ಇದು ಬತ್ತಿಯಲ್ಲಿ ಯೂಸ್ ಮಾಡ್ಕೊಂಡು ಲಾಟಾನ್ ಯೂಸ್ ಮಾಡ್ತಾ ಇದ್ರು ಮೇಡಮ್. ಬೇಕಾದ ಕಡೆಗಳಲ್ಲಿ ತಗೊಂಡು ಹೋಗಿ. ಈಗ ಗಾಡಿ ಇತ್ತು ಮೇಡಮ್, ಎತ್ತಿನ ಗಾಡಿ ಇತ್ತು, ಅದಕ್ಕೆ ಕೂಡ ಇದನ್ನೇ ಕಟ್ಕೊಂಡು ಹೋಗ್ತಾ ಇದ್ರು ಮೇಡಮ್. ಅದೊಂದು ವ್ಯವಸ್ಥೆಗಳು ಇದ್ದಿರ್ತಕ್ಕಂಥದ್ದು ಕಾಣಬಹುದು. ಗ್ಯಾಸ್ ಲೈಟ್ ಕೂಡ ನಮ್ಗೆ ಬಹಳಷ್ಟು ಜನ ಕೊಟ್ಟಿರ್ತಕ್ಕಂಥದ್ದು ಇದೆ ಮೇಡಮ್. ಇಲ್ಲಿ ಒಂದು 20-25 ಗ್ಯಾಸ್ ಲೈಟ್ ನಮ್ಮಲ್ಲಿ ಈಗ ಇದೆ ಅಂತ ಹೇಳಿ. ತದನಂತರ ಗ್ಯಾಸ್ ಏನಿದೆ, LPG ಗ್ಯಾಸ್, ಅದ್ರದ್ದು ಕೂಡ ಇದು ಬಂತು ಮೇಡಮ್. ಈಗ ಅದು ಕೂಡ ಕಡಿಮೆ ಆಗ್ತಾ ಬಂದಿದೆ ಅನ್ವಂತ. ಇದು ಮೇಡಮ್ ಬಟ್ಟೆಯನ್ನು ಸಿಕ್ಕಿಸ್ಲಿಕ್ಕೆ ಈ ಹಿಂದೆ ಎಲ್ಲ ವ್ಯವಸ್ಥೆಗಳಿರ್ಲಿಲ್ಲ. ಈಗ ಬೇರೆ ಬೇರೆ ಸ್ಟ್ಯಾಂಡ್ಗಳು ಅದು ಇದೆಲ್ಲ ಬಂದಿದೆ. ಇದಕ್ಕೆ ಬಟ್ಟೆಯನ್ನು ತೆಗೆದು ಹಾಕುವಂತದ್ದು, ಇದೊಂದು ಇದು ಗೋಡೆಗೆ ಹಾಕುವಂತದ್ದು, ಇದು ಕೂಡ ಒಂದು ವ್ಯವಸ್ಥೆ ಇದ್ದಿರ್ತಕ್ಕಂಥದ್ದು ಇದೆ. ಹಾಗೆ ನಾವು ಕೊಡಲಿ ಹೇಳ್ಬಹುದು, ಇದು ಕೆಲವು ಕಡೆಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಈಗಲೂ ಕೂಡ. ಇದು ಹಿಂದಿನ ಕಾಲದ್ದು, ಸ್ವಲ್ಪ ಓಲ್ಡ್ ಟೈಮ್ ಇದೆ. ಹೌದು, ಭತ್ತ ರಾಶಿ ಮಾಡ್ಲಿಕ್ಕೆ ಕೈಪುಲು ಅಂತ ನಾವು ತುಳುವಿನಲ್ಲಿ ಏನ್ ಹೇಳ್ತೀವಿ, ಕೋಲ ಸಿಕ್ಕಿಸೋದನ್ನು ಎಳಿಲಿಕ್ಕೆ ಮಾಡತಕ್ಕಂಥದ್ದು. ಹಾಗೆ ಮತ್ತೆ ಪೊಲಿಮನೆ ಅಂತ ಹೇಳಿ, ಈ ಮಣ್ಣನ್ನು ಲೆವೆಲ್ ಮಾಡ್ಲಿಕ್ಕೆ, ಅದೇ ಪೊಲಿಮನೆ ಅಂತ ಹೇಳಿ, ಮಣ್ಣು ಸಮತಟ್ಟು ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತಕ್ಕಂಥದ್ದು, ಸರಿ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದು ಇದೆ. ಈಗ ಬೇರೆ ಬೇರೆ ಬಂದಿದ್ದಾವೆ, ರೋಲರ್ ಟೈಪ್ ಸಣ್ಣ ಸಣ್ಣ ಮಿಷಿನ್ ಗಳೆಲ್ಲ ಬಂದಿದ್ದಾವೆ ಸರಿ ಮಾಡ್ಲಿಕ್ಕೆ. ಇದು ಸುತ್ತಿಗೆ ಮೇಡಮ್, ಮರದ ಸುತ್ತಿಗೆ ಮೇಡಮ್. ಇದು ಈಗಲೂ ಕೂಡ ರಥ ಮತ್ತು ಇದು ಮಾಡ್ಬೇಕಾದ್ರೆ ಇಂಥದ್ದು ಸುತ್ತಿಗೆಗಳನ್ನು ಯೂಸ್ ಮಾಡ್ತಾರೆ, ಮರದ ಕೆಲಸಗಳನ್ನು ಮಾಡ್ಲಿಕ್ಕೆ ಇದನ್ನೇ ಯೂಸ್ ಮಾಡ್ತಾರೆ. ಇದು ಬಹಳಷ್ಟು ಸಮಯದ ಹಿಂದಿತ್ತು, ಯಾಕಂದ್ರೆ ಇದನ್ನು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು. ಇದು ಕೂಡ ಒಬ್ರು ಕುಂದಾಪುರದ ಒಬ್ರು ಶೆಟ್ರು ಮನೆಯಿಂದಾನೆ ಕೊಟ್ಟಿರ್ತಕ್ಕಂಥದ್ದು. ಬೇರೆ ಬೇರೆ ಕಡೆಯಿಂದ ಹೋಗಿ ಮಾತಾಡಿದಾಗ ಸಿಕ್ಕಿರ್ತಕ್ಕಂಥ ಇದಿದ್ದಾರೆ. ಇದು ಮಂತು ಅಂತ ಹೇಳಿ ನಮ್ಗೆಲ್ಲ ಗೊತ್ತಿದೆ, ಕೃಷ್ಣ. ಅದೇ ಉಡುಪಿಯಲ್ಲಿ ನಾವು ಮಠದಲ್ಲಿ ಕೂಡ ತುಂಬಾ ಕಡೆಗಳಲ್ಲಿ ಕಾಣಬಹುದು. ಬೇರೆ ಬೇರೆ ವೆರೈಟಿ ಇದೆ, ಇಷ್ಟಿಷ್ಟು ದೊಡ್ಡದು ಎಲ್ಲೂ ಹೀಗೆ ಸಿಗುದಿಲ್ಲ ಮೇಡಮ್. ಒಂದೊಂದು ಮಂತುಗಳು ಕೂಡ ಬೇರೆ ಬೇರೆ ಮನೆಯವರು. ಒಂದು ಅಚ್ಚುಕಟ್ಟಾದ ಕೆಲಸ ಇದೆಯಲ್ಲ, ಕೌಶಲ್ಯ ಬಹಳ ಚೆನ್ನಾಗಿ ಮಾಡಿರ್ತಕ್ಕಂಥದ್ದು ಇದೆ ಮೇಡಮ್. ಅದನ್ನು ಕೂಡ ನಮ್ಗೆ ಬೇರೆ ಬೇರೆಯವರು ಕೊಟ್ಟಿರ್ತಾರೆ. ಈ ತರ ಇಟ್ಕೊಂಡು ಅದ ಕಡ್ದಾಗ ಮಜ್ಜಿಗೆ, ಮೊಸರು ಹೋಗಿ ಮಜ್ಜಿಗೆ ಆಗಿ, ಮಜ್ಜಿಗೆಯಿಂದ ಮೇಲೆ ಬೆಣ್ಣೆ ಬರ್ತಾ ಇತ್ತು. ಆ ಬೆಣ್ಣೆಗೋಸ್ಕರ ಕೃಷ್ಣ ಕಾಯ್ತಾ ಇದ್ದ. ಇಂತ ಎಲ್ಲ ಪೂರಕ. ಇದು ನಾವು ಮರಾಯಿ ಅಂತ ಈಗ ನೆಕ್ಸ್ಟ್ ನೋಡಿದಾಗ ನಮ್ಗೆ ಸಿಗ್ತದೆ. ಈಗ ಗಂಜಿ ಎಲ್ಲ ಇದ್ ಮಾಡ್ಲಿಕ್ಕೆ ಇದನ್ನು ಎದುರುಗಡೆ ಇಡ್ತಾ ಇದ್ರು ಮೇಡಮ್. ಇದನ್ನ ಎದುರುಗಡೆಗೆ ಇಟ್ಟು ಗಂಜಿದ್ದೆಲ್ಲ ಚಳಿ ಎಲ್ಲ ಅದಕ್ಕೆ ಕೆಳಗೆ ಬೀಳ್ತದೆ ಮೇಡಮ್. ಇದನ್ನು ಬಿಸಿಗೆ ಇಡುವಂತದ್ದು, ಅದಕ್ಕೆ ಮುಚ್ಚಳವಾಗಿ ಯೂಸ್ ಮಾಡ್ತಕ್ಕಂಥದ್ದು. ಈಗೆಲ್ಲ ಅಲ್ಯೂಮಿನಿಯಂ ಇದು ಬೇರೆ ಬೇರೆ ಮೆಟಲ್ಸ್ ಗಳದ್ದು ಬಂದಿರ್ತಕ್ಕಂಥದ್ದು. ಇದು ಮೇಡಮ್ ಈಗ ನಾನು ಆಗ್ಲೇ ಹೇಳಿದೆ ಮರಾಯಿ ಅಂತ ಹೇಳಿ, ನಾವು ಮುಚ್ಚಲು ತೋರಿಸಿದ್ವಲ್ಲ ಮೇಡಮ್, ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು. ಈಗ ಗಂಜಿದ್ದು ತೆಳಿ ಏನಿರ್ತದೆ ಅದನ್ನು ಅದಕ್ಕೆ ನಾವು ತುಳುವಿನಲ್ಲಿ ಕಬ್ಬಿಡುದು ಅಂತ ಹೇಳ್ತೀವಿ ಮೇಡಮ್. ಅದಕ್ಕೆ ಮಾಡ್ಲಿಕ್ಕೆ ಅಂತ ಹೇಳಿ ಇರ್ತಕ್ಕಂತಹ ಒಂದು ಕಡೆ ಗಂಜಿ ಅದು ತೆಲಿ ಬಂದು ಸೇರ್ಕೊಳ್ಳುತ್ತೆ, ಒಂದ್ ಕಡೆ ಹಾಗಿಲ್ಲ ಮೇಡಮ್. ಪಾತ್ರೆಯಲ್ಲಿ ಇದು ಇರ್ತದೆ, ನನ್ನ ಪಾತ್ರೆಯಲ್ಲಿ ಇರ್ತದೆ, ತೆಳಿ ಒಂದ್ ಕಡೆ ಬೀಳ್ತದೆ. ಪಾತ್ರೆ ಇಡ್ಲಿಕ್ಕೋಸ್ಕರ ಆ ಶೇಪ್ ಅನ್ನೋದು ಮಾಡಿರ್ತಕ್ಕಂಥದ್ದು ಇದೆ. ಇದು ಕೂಡ ಎಲ್ಲ ಮನೆಗಳಲ್ಲಿ ಈ ಹಿಂದೆ ಯೂಸ್ ಮಾಡ್ತಿದ್ದೀವಿ ಮೇಡಮ್. ಈಗಂತೂ ಎಲ್ಲ ಯಾರ ಮನೆಯಲ್ಲೂ ಕೂಡ ಇಲ್ಲ ಇದು, ಯಾಕಂದ್ರೆ ಅಟ್ಟ ಸೇರ್ಕೊಂಡಿದೆ. ಅಟ್ಟ ಸೇರ್ಕೊಂಡ ನಂತರ RCC ಮನೆ ಆಗಿದೆ. RCC ಮನೆ ಆಗುವ ಹೊತ್ತಿಗೆ ನಮ್ಗೆ ಓಲ್ಡ್ ಐಟಮ್ಸ್ ಯಾವ್ದು ಬೇಡ ಅಂತ ಹೇಳಿ ಎಲ್ಲ ಹೊರಗಡೆ ಹಾಕುವಂತದ್ದು ಇದೆ. ಆದ್ರೂ ಇಷ್ಟೆಲ್ಲ ಕೊಟ್ಟಿದ್ದಾರೆ ಮೇಡಮ್. ಬೇರೆ ಬೇರೆ ಹೋದ ನಂತರ ಅದರ ಮೌಲ್ಯ ಗೊತ್ತಾಗುತ್ತೆ. ಅದು ಅದಕ್ಕೋಸ್ಕರನೇ ಬಹಳ ಜಾಗ್ರತೆ. ಅದಕ್ಕೆ ನೀವು ಒಂದು ಪೂರಕವಾಗಿ ಕೆಲಸ ಮಾಡ್ತಾ ಇದ್ದೀರಾ. ಮಕ್ಕಳಿಗೆ ಗೊತ್ತಾಗ್ಬೇಕು ಮೇಡಮ್, ಹಿಂದಿನವರು ಯಾವ ಶೈಲಿಯಲ್ಲಿ ಬದುಕ್ತಾ ಇದ್ರು, ಹಿಂದೆ ಯಾವ ರೀತಿಯಲ್ಲಿ. ಈಗ ನಾವು ಹೇಳ್ತೀವಲ್ವಾ ಲೋಹದ ಯುಗ ಅಂತ ಹೇಳಿ, ಲೋಹ ಯುಗ ಹೋಗಿ ಈಗ ಪ್ಲಾಸ್ಟಿಕ್ ಯುಗ ಬಂದಿದೆ ಮೇಡಮ್. ಮತ್ತೆ ಕೂಡ ಬರ್ಬೋದು ಇನ್ನು ಮುಂದಕ್ಕೆ. ಹೆಚ್ಚಿನವರು ಇದನ್ನ ಇಷ್ಟಪಡ್ತಾರೆ ಮೇಡಮ್. ಈ ಹಿಂದಿನವರು ಇರ್ಬೋದು, ಈಗ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಇರ್ತಕ್ಕಂಥವರು ನಮಗೆ ಹಿಂದಿನ ಶೈಲಿಯ ಜೀವನನೇ ಬೇಕು ಅನ್ನುವಂಥದ್ದನ್ನು ರೂಢಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಹೇಳೋದಾದ್ರೆ, ಸೊ ನೀವು ಇಲ್ಲೇ ಬೆಳೆದು ದೊಡ್ಡವರು ಅಂತವ್ರು, ಈಗ ನೀವು ಯಾವ ವೃತ್ತಿ ಜೀವನ ಮಾಡ್ತಾ ಇದ್ದೀರಾ ಅಂತ? ನಾನೀಗ
ಆ, ಸರ್ಕಾರಿ ಇದರಲ್ಲಿ ಸಾಮಾಜಿಕ ಪರಿಶೋಧನೆಯಲ್ಲಿ ಸೋಷಿಯಲ್ ಆಡಿಟಿಂಗ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಜಿಲ್ಲಾ ಪಂಚಾಯತ್ ಉಡುಪಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಮೇಡಮ್. ಸೊ ಆ ಕೆಲಸಕ್ಕೂ ಇದರ ನಿರ್ವಹಣೆ ಹೇಗೆ ಅಂತ ಹೇಗೆ ಮೇಂಟೈನ್ ಮಾಡ್ತೀರಾ? ನೋಡಿ ಮೇಡಮ್, ನಮ್ಮ ವೃತ್ತಿ ಜೀವನ ಬೇರೆನೆ, ಮತ್ತೆ ನಮ್ಮ ಮನೆಗೆ ಸಂಬಂಧಪಟ್ಟಾಗಿ ಪೂರಕವಾಗಿರ್ತಕ್ಕಂಥ ಜೀವನ ಬೇರೆನೆ. ನಾವು ವೃತ್ತಿಯನ್ನು ಮರಿಲಿಕ್ಕೂ ಆಗುದಿಲ್ಲ ಮೇಡಮ್, ನಮ್ಮ ಮನೆಯನ್ನು ಮರಿಲಿಕ್ಕೆ ಆಗುದಿಲ್ಲ. ದೇವರು ಇರ್ತಕ್ಕಂಥ ಮನೆಯಲ್ಲಿ ನಾವು ಇರ್ಬೇಕು ಅನ್ನೋದು ನಮ್ಮ ಆಸೆ ಇದೆ ಮೇಡಮ್. ಅದಕ್ಕೋಸ್ಕರ ಎಲ್ಲ ಬೇರೆ ಕೆಲಸಗಳನ್ನು ಬದಿಗೊತ್ತಿ, ಅದಕ್ಕೂ ಸಮಸ್ಯೆ ಆಗ್ಬಾರ್ದು, ಇದನ್ನಂತೂ ನಾವು ಬಿಡುವಾಗಿಲ್ಲ. ಆ ಕೆಲಸವನ್ನು ಬಿಟ್ಟರು ತೊಂದ್ರೆ ಇಲ್ಲ, ಬಟ್ ಈ ಕೆಲಸ ನಮ್ಗೆ ಬೇಕೇ ಬೇಕು ಅನ್ನುವಂತಹ Great, sir. ಹಿತಚಿಂತನೆಯಿಂದ ಮೇಡಮ್ ಇದಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡ್ತಾ ಇದೀವಿ. ಸೊ ನೀವು ಚಿಕ್ಕವರಿಗೆ ಇರುವಾಗ ನಿಮ್ಗೆ ಈ ತರ ಒಂದು ಆಸೆ ಇತ್ತಾ, ಈ ತರ ಕನಸಿತ್ತಾ, ಈ ತರ ಅಂದ್ರೆ ಮೇಡಮ್, ನಮ್ದು ಏನಾಗಿದೆ ಅಂದ್ರೆ ನನ್ನ ಅಜ್ಜ ಅಜ್ಜಿ ಮನೆ ಇರ್ಬೋದು, ಎಲ್ಲ ಮನೆಗಳು ಬಹಳ ಮನೆತನ, ಸ್ವಲ್ಪ ಹಿಂದಿನದೇ ಮನೆತನ ಇರ್ತಕ್ಕಂಥದ್ದು ಇದೆ. ನಾವೀಗ RCC ಮನೆಗೆ ಹೋದ ತಕ್ಷಣ ನಮ್ಗೆ ಆ ಭಾವನೆ ಬರುದಿಲ್ಲ ಮೇಡಮ್. ನಮ್ಮ ಹಿಂದಿನ ಹಿರಿಯರು ಹೇಗೆ ಬದುಕಿದ್ದಾರೆ ಅದೇ ರೀತಿ ನಾವು ಬದುಕಿ ತೋರಿಸ್ಬೇಕು, ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಮೇಡಮ್. ನಾವು ಹೆಚ್ಚು ಅಂತ ಹೇಳಿದ್ರೆ ಈಗ ಮನುಷ್ಯಗೆ ಇರ್ತಕ್ಕಂಥದ್ದು ಒಂದು 50-60 ವರ್ಷ ಆಯುಷ್ಯ ಅಂತ ಹೇಳಿದ್ರೆ ನಮ್ದು ಮುಗ್ದು ಹೋಗ್ತದೆ ಅಷ್ಟೊತ್ತಿಗೆ. ಆದ್ರೆ ತದನಂತರದ ಜನರಿಗೆ ಇದನ್ನು ನೋಡುವ ಹಾಗೆ ಇರ್ಬೇಕು. ನಮ್ಮ ಅಜ್ಜ ಇದನ್ನು ಯೂಸ್ ಮಾಡ್ತಾ ಇದ್ರು, ಅಜ್ಜಿ ಇದನ್ನು ಯೂಸ್ ಮಾಡ್ತಾ ಇದ್ರು, ನಮ್ಮ ಮುತ್ತಾತ ಇದನ್ನು ಯೂಸ್ ಮಾಡ್ತಾ ಇದ್ರು. ಇದೆಲ್ಲ ಜನಗಳಿಗೆ ಗೊತ್ತಾಗ್ಬೇಕು ಮೇಡಮ್. ಆ ಹಿತದೃಷ್ಟಿಯಿಂದ ಇದು ಉಳಿಬೇಕು ಅನ್ನುವಂಥದ್ದು ನಮ್ಮ ಒಂದು ಆಸೆ ಇದೆ. ನಿಜ ಕೂಡ ಗ್ರೇಟ್ ಸರ್. ಆಕ್ಚುಲಿ ನೀವೊಂದು ಮಾಡೆಲ್ ಅಂತ ಹೇಳ್ಬೋದು, ಎಲ್ರಿಗೂ ಮಾದರಿ ಇದು. ಹಾಗೇನಿಲ್ಲ ಮೇಡಮ್, ನಾವ್ ಎಲ್ಲರೂ ಇದನ್ನು ಮಾಡ್ಬೇಕು, ಎಲ್ಲರ ಸಹಕಾರವನ್ನು ನಾವು ಬಯಸ್ತಾ ಇದೀವಿ ಮೇಡಮ್. ಅಲ್ಲಿ MIT ನಾವು ಕಾಣಬಹುದು, ಮತ್ತೆ ಗೊತ್ತಾಗ್ತದೆ. MIT ಕೂಡ ಒಬ್ರು ಮುಸ್ಲಿಮರು ಕೊಟ್ಟದ್ದು ಮೇಡಮ್. ಅವರ ಅಪ್ಪನ ನೆನಪಿಗೋಸ್ಕರ ಅವರ ಮನೆಯಲ್ಲಿ ಇಟ್ಟಿದ್ರಂತೆ. ಯಾರೋ ಒಬ್ರು ಅವ್ರಿಗೆ ವಿಜಯ್ ಅಂತ ಹೇಳಿ ನಮ್ಮ ಫ್ರೆಂಡ್ ಹೇಳಿದ್ರಂತೆ, ಹೀಗೆ ಇದೆ, ಅವರು ಅಲ್ಲಿ ಜಾಗ್ರತೆಯಲ್ಲಿ ಇಡ್ತಾರೆ ಅಂತ ಹೇಳಿ. ತೊಂದ್ರೆ ಇಲ್ಲ, ನಮ್ಮ ಅಪ್ಪನ ಹೆಸರಲ್ಲಿ ಅಲ್ಲಿ ಒಂದು ಇದ್ರೆ ಆಯ್ತು, ನಮ್ಗೆ ಅದೇ ಖುಷಿ ಅಂತ ಹೇಳಿ ಅವರು ಕೊಟ್ಟಿದ್ದಾರೆ. ಮಹಮ್ಮದ್ ಅಂತ ಹೇಳುವವರು, ಗುಜರೆ ಸೈಡ್ ನವರು, ಅದು ತಂದು ಕೊಟ್ಟಿರ್ತಕ್ಕಂಥದ್ದಿದೆ. ಓಕೆ ಸರ್, ನೆಕ್ಸ್ಟ್ ಇಲ್ಲಿ ಡಬ್ಬಿಗಳು ಕಾಣಿಸ್ತಿದೆ, ಮರದ ಇದು ಮೇಡಮ್ ಮರದ ಪೆಟ್ಟಿಗೆ ಇದೆ ಮೇಡಮ್, ಹಿಂದಿನ ಕಾಲದ ಪೆಟ್ಟಿಗೆ ಇರತಕ್ಕಂಥದ್ದು ಇದೆ ಮೇಡಮ್. ಬೇರೆ ಬೇರೆ ಅದರಲ್ಲಿ ಕೂಡ ಕಂಪಾರ್ಟ್ಮೆಂಟ್ ಗಳಿದಾವೆ ಮೇಡಮ್. ಓಕೆ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅಲ್ಲಿ ಇಡುವ ಎಲ್ಲ ಇಡುವಂತದ್ದು, ಮತ್ತೆ ಬೇಕಾಗಿರ್ತಕ್ಕಂತಹ ಸಣ್ಣ ಸಣ್ಣ ಸೂಕ್ಷ್ಮ ವಸ್ತುಗಳನ್ನು ಇಡ್ಲಿಕ್ಕೆ ಕೂಡ ಅಲ್ಲಿ ಈಗ ಪೇಪರ್ಸ್ ಎಲ್ಲ ಏನಿಲ್ಲ ಡಾಕ್ಯುಮೆಂಟ್ಸ್ ಇದೆ ಅದನ್ನ ಇಡ್ಲಿಕ್ಕೆ ಇರ್ತಕ್ಕಂಥದ್ದು ಇದೆ ಮೇಡಮ್. ಇಂತಹ ವ್ಯವಸ್ಥೆಗಳು ಕೂಡ ಹಿಂದೆ ಇತ್ತು ಅಂತ ಹೇಳಿ ಮೇಡಮ್. ಇದು ಕಾಯಿನ್ ಬಾಕ್ಸ್ ಇದೆ ಮೇಡಮ್, ಇದು ಕಾಣಿಕೆ ಡಬ್ಬಿ ಇದೆ madam. ಓಕೆ, ಕಾಣಿಕೆ ಕಾಣಿಕೆ ಹುಂಡಿ ಇದೆ. ಈ ಹಿಂದೆ ಸ್ಟೀಲ್ ಇದ್ದಿರ್ಲಿಲ್ಲ, ಬೇರೆ ವಸ್ತುಗಳನ್ನು ಯೂಸ್ ಮಾಡ್ತಾ ಇಲ್ಲ, ಮರದಿಂದನೇ ಮಾಡ್ತಿದ್ದು. ಇದು ನಾನು ಆಗ ಹೇಳಿದಾಗಿ ಬಂಗಾರ ಇಡ್ತಕ್ಕಂಥ ಪೆಟ್ಟಿಗೆ ಮೇಡಮ್. ಇದು ಕೂಡ ಕಾರ್ಕಳ ಸೈಡ್ ಇಂದ ಕೊಟ್ಟಿರ್ತಕ್ಕಂಥ ಇದೆ. ಬಹಳ ಚೆನ್ನಾಗಿದೆ ಮೇಡಮ್. ಒಳಗಡೆ ಎಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂತಹ ಕಂಪಾರ್ಟ್ಮೆಂಟ್ಗಳು ಇದ್ದುಕೊಂಡು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಮೇಡಮ್. ಹಿಂದಿನವರು ಇದನ್ನು ಯೂಸ್ ಮಾಡ್ತಾ ಇದ್ರು ಮೇಡಮ್, ಬಂಗಾರ ಇಡ್ಲಿಕ್ಕೆ ಅಂತ. ಮನೆಗಳು ಕೂಡ ದೇವರಿಗೆ ಯೂಸ್ ಆಗ್ತಿದೆ. ಅದು ಕೂಡ ದೇವರಿಗೆ ಬಡಿಸ್ಲಿಕ್ಕೆ ಅಂತ ಹೇಳಿ ಮನೆ ಮೇಡಮ್. ಅಲ್ಲಿ ಎಡೆ ಹಾಕ್ತಾರೆ, ಅಲ್ಲಿ ಗುಂಡಿ ಇರ್ತದೆ ಮೇಡಮ್, ಆಚೆ ಈಚೆ ಬೇರೆ ವಸ್ತುಗಳು ಹೋಗುದಿಲ್ಲ ಅನ್ನೋದಕ್ಕೋಸ್ಕರ. ಮತ್ತೆ ಇದೊಂದು ವಿಶೇಷತೆ ಇದೆ ಮೇಡಮ್. ಈಗ ಬೇರೆ ಬೇರೆ ಕಡೆ ಈಗ ನೋಡ್ಬೋದು, ಇತ್ತೀಚಿನ ದಿನಗಳಲ್ಲಿ ಹಿಂದಿದ್ದು ಪುನರಾವರ್ತಿತ ಆಗ್ತಿದೆ. ಇದು ದೇವರದ್ದು ಪುಸ್ತಕ ಇಡ್ಲಿಕ್ಕೆ ಅಂತ ಹೇಳಿ, ದೇವರದ್ದು ಪೂಜೆ ಮಾಡ್ಲಿಕ್ಕೆ ಈ ರೀತಿ ಯೂಸ್ ಮಾಡ್ತಾರೆ ಮೇಡಮ್. ಒಂದ್ ಸೈಡ್ ಇಂದ ಪುಸ್ತಕಗಳನ್ನು ಇಟ್ಕೊಂಡು ಬರ್ತಕ್ಕಂಥದ್ದು, ಎರಡೂ ಕಡೆಯಿಂದ ಕೂಡ ಇಡ್ಲಿಕ್ಕೆ ಆಗತಕ್ಕಂತ ವ್ಯವಸ್ಥೆ ಇದೆ ಮೇಡಮ್. ಹಾಗೆ ಮೇಡಮ್ ಸೇಮಿಗೆದ್ದು ನಾವು ನೋಡ್ಬೋದು ಮೇಡಮ್. ಅದನ್ನು ಕೂಡ ಬಹಳ ಚೆನ್ನಾಗಿ ಮರದಿಂದ ಮಾಡಿರ್ತಕ್ಕಂಥದ್ದಿದೆ ಮೇಡಮ್. ಈಗ ನಾವು ಅದು ಕೂಡ ಮೆಟಲ್ ಇದ್ದು ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ ಮೇಡಮ್. ಅದು ಕೂಡ ಬಹಳ ಚೆನ್ನಾಗಿ ಅವರು ಅಚ್ಚುಕಟ್ಟಾಗಿ ಇಟ್ಟು ನಮ್ಗೆ ಈಗ ಕೊಟ್ಟಿದ್ದಾರೆ ಮೇಡಮ್. ಒಂದು ನಾವು ಮನೆದ್ದೇ ಇದೆ, ಬೇರೆ ಎರಡು ಕೊಟ್ಟಿರ್ತಕ್ಕಂಥದ್ದು ಇದೆ ಮೇಡಮ್. ಮತ್ತೆ ಇದು ದೀಪ ವಿಶೇಷತೆ ಇದೆ ಮೇಡಮ್. ಇದಕ್ಕೂ ಕೂಡ ಈ ಹಿಂದಿನವರು ಜಾಸ್ತಿ ಯೂಸ್ ಮಾಡ್ತಾ ಇದ್ರು, ಈಗ ಇದನ್ನು ರೆಡಿ ಮಾಡುವವರು ಕೂಡ ಬಹಳ ಕಡಿಮೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರಲ್ಲಿ ಮಾತ್ರ ಸಿಗುದು, ಅದು ಕೂಡ ರೆಡಿ ಮಾಡಿ ಕೊಡ್ತವ್ರು ಆರ್ಡರ್ ಮಾಡಿದ್ರೆ. ಹಿಲಾಲ್ ದೀಪ ಅಂತ ಹೇಳಿ ಮೇಡಮ್, ಹಿಲಾಲ್ ದೀಪ ಅಂತ ಹೇಳಿ. ಇದು ರೌಂಡ್ ಬತ್ತಿ ಇರ್ತದೆ ಮೇಡಮ್. ಇದಕ್ಕೆ ರೌಂಡ್ ಬತ್ತಿಯನ್ನು ಹಾಕಿ ಉರಿಸುವಂತದ್ದು. ನಾವೀಗ ಹೌದು, ದೊಂದಿ ಕೋಲವನ್ನು ಕೂಡ ಇದೇ ದೀಪದಲ್ಲಿ ನಾವು ಯೂಸ್ ಮಾಡ್ತಾ ಇದೀವಿ ಮೇಡಮ್. ಇದೇ ದೀಪವನ್ನು ಹಚ್ಚಿ ದೊಂದಿ ಕೋಲವನ್ನು ಕೂಡ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದೀವಿ ಮೇಡಮ್. ಇದು ಸಣ್ಣ ಮಕ್ಕಳಿಗೆ ಗಂಜಿ ಮತ್ತು ಏನು ಮದ್ದುಗಳನ್ನೆಲ್ಲ ಅರಿಲಿಕ್ಕೆ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ದು, ಕೈಯಲ್ಲಿ ಈಗ ಹಿಡ್ಕೊಂಡು ಮೇಡಮ್ ಇದನ್ನು ಮಾಡುವಂತದ್ದು. ಇದು ಕೂಡ ಬಹಳಷ್ಟು ಹಿಂದಿನ ಸಮಯದ್ದು ಮೇಡಮ್. ನೋಡ್ದಾಗ್ಲೇ ಗೊತ್ತಾಗ್ತದೆ ಮರದ್ದೇ ಇದೆ ಮೇಡಮ್, ಪ್ಯೂರ್ ಮರದ್ದೇ ಇದೆ. ಮತ್ತೆ ಇದನ್ನು ಕೂಡ ನಾವು ಇಲ್ಲಿ ಕಾಣಬಹುದು ಮೇಡಮ್. ಇದು ಬಂಗಾರ ಇಡ್ಲಿಕ್ಕೆ ಅಂತ ಹೇಳಿ, ಇದು ತಾಮ್ರದ್ದು ಇದೆ ಮೇಡಮ್. ತಾಮ್ರದ್ದೊಂದು ಪಾತ್ರೆ ಇದೆ, ಇದನ್ನ ಹೀಗೆ ಯೂಸ್ ಮಾಡ್ಕೊಂಡು ಹೀಗೆ ಪ್ರಸನ್ನ ಅಂತ ಹೇಳುವ ಬಜಗೊಳ್ಳಿ ಅವರೊಬ್ರು ಕೊಟ್ಟಿರ್ತಕ್ಕಂಥದ್ದಿದೆ ಮೇಡಮ್. ಬೇರೆ ಬೇರೆಯವರು ಪಾಪ ತಂದೆಲ್ಲ ವ್ಯವಸ್ಥೆಯನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಅವ್ರಿಗೆ ಅದನ್ನ ಮೇಂಟೈನ್ ಮಾಡಕ್ ಆಗುದಿಲ್ಲ ಅಂತ ಕೊಡ್ತಾ ಇದ್ದಾರೆ, ಸಂಗ್ರಹವನ್ನು ನೋಡಿ ಖುಷಿ ಯಾರು ಕೂಡ ಅವರಿಗೆ ಸಾಧ್ಯ ಇಲ್ಲ ಅಂತ ಹೇಳಿ ಕೊಟ್ಟಿರ್ತಕ್ಕಂಥವ್ರು ಯಾರು ಕೂಡ ಇಲ್ಲ. ಪ್ರೀತಿಯಿಂದ ಅದು ನಮ್ಮನೆ ಇದೆ, ಬಡಕಾಗುತ್ತೆ ಅಂತ ಹೇಳಿದ್ರೆ ನಮ್ಮನೆ, ನಾವು ಯಾವಾಗ ಬೇಕಾದ್ರೂ ಹೋಗಿ ನೋಡ್ಬೋದು. ಅಲ್ಲಿದ್ರೆ ನಮ್ಮ ಮನೆಯಲ್ಲಿ ಇದ್ದಾಗೆ ಖಂಡಿತ. ಇಲ್ಲಿ ನಾನು ಹೇಳಿದಾಗೆ ಆಗ್ಲಿ, ಎಲ್ಲರಿಗೆ ಭಾವನೆ ಇರೋದು ಒಂದೇ, ಬಡಕಾಗುತ್ತೆ ಅಂತ ಹೇಳಿದ್ರೆ ಬೇರೆ ಯಾರ್ದು ಮನೆ ಅಲ್ಲ, ಅದು ನಮ್ದೇ ಮನೆ. ಅಲ್ಲಿರುವ ಎಲ್ಲ ದೈವಗಳು ನಮ್ಮ ದೈವಗಳು ಅಂತ ಹೇಳಿ ಆ ಭಾವನೆಯಿಂದಾಗಿ ಈ ಕ್ಷೇತ್ರ ಅಥವಾ ಇಷ್ಟು ಬಾಂಧವ್ಯ ಇರುವುದ್ರಿಂದ ಅದು ಜಾತಿ ಭೇದ ಎಲ್ಲ ಮರೆತು ಆ ಜಾತಿ ಈ ಜಾತಿ ಅನ್ನುವಂಥದ್ದು ಇಲ್ಲಿ ಇಲ್ಲ. ಎಲ್ಲ ಜನಗಳಿಗೆ ಇಲ್ಲಿ ಗೊತ್ತಿದೆ, ಎಲ್ಲರೂ ನಮ್ಮ ಮನೆ ಅಂತ ಹೇಳಿ ತಂದು ಕೊಡ್ತಕ್ಕಂಥದ್ದು ನಾವು ಹಿಂದಿನಿಂದಲೂ ಕೂಡ ಕಾಣ್ಲಿಕ್ಕೆ ಸಾಧ್ಯ ಇದೆ. ಹಿಂದೆ ಕತ್ತಿಗಳನ್ನೆಲ್ಲ ಇಡ್ಲಿಕ್ಕೆ ಮೇಡಮ್
ಇದನ್ನು ಯೂಸ್ ಮಾಡ್ತಾ ಇದ್ರು. ಇದನ್ನು ಹೀಗೆ ಕಟ್ಟುವಂತದ್ದು ಮತ್ತೆ ಕತ್ತಿಗಳನ್ನೆಲ್ಲ ನೇತಾಡ ಹಾಕುವಂತದ್ದು. ಓಕೆ ಓಕೆ ಒಂದು ಮೇಲ್ಗಡೆಯಿಂದ 25-30 ಕತ್ತಿಗಳನ್ನು ಇಷ್ಟು ಸಣ್ಣ ಜಾಗದಲ್ಲಿ ಇಡ್ಲಿಕ್ಕೆ ಅಂತ ಹೇಳಿ ಈ ಹಿಂದಿನವರು ಮಾಡಿರ್ತಕ್ಕಂಥ. ಯಾವುದೇ ಅಪಾಯ ಕೂಡ ಇರೋದಿಲ್ಲ ಕೆಳಗಡೆ ಇಲ್ಲ, ಈ ಇಟ್ರೆ. ಮಕ್ಕಳಿಗೆ ಸಿಗುವಂತದ್ದು ಇರ್ಬೋದು ಅಥವಾ ಬೇರೆ ಯಾರಿಗೂ ಸಿಗ್ಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಇದನ್ನು ಈ ರೀತಿ ಹೋಲ್ಸ್ ಮಾಡಿ ಅದನ್ನ ಹಿಂಗೆ ಇಡುವಂತದ್ದು. ದೊಡ್ಡ ಕತ್ತಿಗಳನ್ನು ಇಡ್ಲಿಕ್ಕೂ ಆಗ್ತದೆ, ಸಣ್ಣ ಇಷ್ಟು ಸಣ್ಣ ಜಾಗದಲ್ಲಿ 25-30 ಕತ್ತಿಗಳನ್ನು ಇಡ್ಲಿಕ್ಕೆ ಆಗ್ತದೆ. ಇದೊಂದು ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದೇವೆ. ಮತ್ತೆ ಸ್ಕೇಲ್, ಹಿಂದಿನ ಸ್ಕೇಲ್ ನಾವು ನೋಡ್ಬೋದು. ಈ ಹಿಂದಿನವರಿಗೆಲ್ಲ ಗೊತ್ತಿದೆ ಇದು, ಇತ್ತೀಚಿನವರಿಗೆ ಎಲೆಕ್ಟ್ರಿಕ್ ಸ್ಕೇಲ್ಗಳು ಬಂದಿರೋದ್ರಿಂದ ಇದನ್ನ ನೋಡ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಎಷ್ಟು ಅಂತ ಹೇಳಿ ತೂಕ ಮಾಡ್ತಕ್ಕಂಥದ್ದು. ಇದು ಡಿವಿಡಿ ಪ್ಲೇಯರ್ ಮೇಡಮ್. ಈ ಡಿವಿಡಿ ಪ್ಲೇಯರ್ ಈಗಲೂ ಪ್ಲೇ ಆಗ್ತದೆ ಮೇಡಮ್. ಈ ಪ್ಲೇಯರ್ ಮೊದಲು ಇದು ಎರಡು ಕೂಡ ಈಗಲೂ ಪ್ಲೇ ಆಗ್ತದೆ. ಹಿಂದಿನ ಕಂಡೀಷನ್ ಅಲ್ಲಿ ಇದೆ, ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಮೇಡಮ್. ನೀವು ಅವಾಗ ಅದನ್ನ ಯೂಸ್ ಮಾಡ್ತೀವಿ. ಇದು ರೇಡಿಯೋಗಳು ಕೂಡ ಎರಡು ಕೂಡ ರನ್ ಆಗ್ತದೆ ಮೇಡಮ್. ಹಾಗೆ ಇದರಲ್ಲಿ ಮೇಲೆ ಇರುವಂತದ್ದೆಲ್ಲ ರೇಡಿಯೋಗಳು ಮೇಡಮ್. ಈ ಹಿಂದಿನವರು ಯೂಸ್ ಮಾಡ್ತಿದ್ದ ರೇಡಿಯೋಗಳು. ಮತ್ತೆ ರೇಡಿಯೋಸ್ ಇದೆ, ಟೈಪ್ ರೆಕಾರ್ಡ್ ಇದೆ ಮೇಡಮ್, ಸಿಡಿ ಪ್ಲೇಯರ್ ಇದೆ. ಯಾಕಂದ್ರೆ ಈಗಿನ ಮಕ್ಕಳಿಗೆ ಅದು ಗೊತ್ತಿರ್ಲಿಕ್ಕಿಲ್ಲ ಅಂತ ಹೇಳಿ, ಮೊಬೈಲ್ ಯುಗ ಇರೋದ್ರಿಂದ ಅದೆಲ್ಲ ಮೂಳೆಗೆ ಬಿದ್ದಿರ್ತಕ್ಕಂಥದ್ದು ಇದೆ. ಇದು ಜನರೇಟರ್ ಕೂಡ ಈ ಹಿಂದಿನದ್ದು, ಈಗ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರ್ತಕ್ಕಂಥದ್ದು ಇದೆ. ಇದು ಸೀಮೆ ಎಣ್ಣೆ ಪಂಪ್ ಇದೆ, ಅಣ್ಣಿ ಮೂಲ್ಯ ಅಂತ ಹೇಳುವವರು ಇದು ಅವರಾಗಿ ತಂದು ಕೊಟ್ಟಿರ್ತಕ್ಕಂಥದ್ದು ಇದೆ. ಈಗಲೂ ಕೂಡ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ. ಅವ್ರು ಯಾರಿಗೂ ಕೂಡ ಗುಜರಿ ಅವರಿಗೂ ಕೂಡ ಕೊಟ್ಟಿರ್ಲಿಲ್ಲ. ಈ ಮನೆಗೆ ಇಡುವುದು ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ ಮೇಡಮ್. ಇರ್ಲಿ, ನಮ್ಮ ಲೆಕ್ಕದಲ್ಲಿ ಒಂದು ಇರ್ಲಿ ಅಂತ. ಮತ್ತೆ ಇದು ಕರೆಂಟ್ ಇದು ಪಂಪ್ ಮೇಡಮ್, ಬಹಳ ಹಿಂದಿನ ಟೈಮ್ ಅಲ್ಲಿ ಇರ್ತಕ್ಕಂಥದ್ದು. ಇನ್ನು ಈಗೇನ ಸಬ್ಮರ್ಸಿಬಲ್ ಪಂಪ್ ಬಂದಿದೆ, ನೀರಿನ ಒಳಗಿರ್ತಕ್ಕಂಥದ್ದು, ಮೇಲೆ ಇಡ್ತಕ್ಕಂಥದ್ದು ಬಹಳ ಹಿಂದಿನ ವರ್ಷದ್ದು ಇದು. ಇದು ಕೆಸರು ಎಳೆಯುವುದು ಮತ್ತು ನೀರು ಎಳೆಯತಕ್ಕಂತಹ ಹೊಂಡದ ಹೊಡೆದಂತ ಪಂಪ್ ಇರ್ತಕ್ಕಂಥದ್ದು ಇದೆ. ಇತ್ತೀಚಿನ ದಿನಗಳಲ್ಲಿ ಬಹಳ ಕಡಿಮೆ ಉಪಯೋಗ ಮಾಡ್ತಾರೆ. ಇದು ಕೂಡ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ನಾವು ಪೈಂಟ್ ಒರಿಜಿನಾಲಿಟಿ ಹೋಗ್ಬಾರ್ದು ಅಂತ ಹೇಳಿ ಪೈಂಟ್ ಕೂಡ ಅದಕ್ಕೆ ಮಾಡ್ಲಿಲ್ಲ ಇಷ್ಟ ತನಕ. ಹಾಗೆ ಇದು ಇದಕ್ಕೆ ಏನ್ ಹೇಳಿ, ಹಲಗೆ ಹಾಕ್ತಿವಲ್ಲ ಗದ್ದೆಗೆ, ಅದಕ್ಕೆ ಕೋಲು ಒಂದು ಬೇಕಾಗ್ತದೆ ಇದಕ್ಕೆ ಕಟ್ಲಿಕ್ಕೆ ಅಂತ ಹೇಳಿ. ಇದು ಉಜ್ಜೇರು, ಒಣಕೆ ಅಂತ ಏನ್ ಕರಿತೀವಿ ಅದನ್ನು. ಇದು ಕೂಡ ಹಲಗಿದ್ದಿದೆ. ಇದು ಉಜ್ಜೇರು ಅಂತ ಹೇಳಿ. ಇದು ನಾವು ಕಾಣ್ಲಿಕ್ಕೆ ಬೇರೆ ಬೇರೆ. ಇದು ಮೇಡಮ್ ಎಣ್ಣೆ ಹಾಕುವಂತ ಡಬ್ಬಿ ಮೇಡಮ್. ಈಗ ಇದು ತೆಂಗಿನ ಎಣ್ಣೆ ಇರ್ಬೋದು, ದೀಪದ ಎಣ್ಣೆ ಇರ್ಬೋದು. ಈ ಹಿಂದೆ ಈಗ ಫಿಲ್ಟರ್ ಸಿಸ್ಟಮ್ ಅಲ್ಲಿ ಇದೆ ಅಂಗಡಿಯಲ್ಲಿ, ಈಗ ಪ್ಯಾಕೆಟ್ ಅಲ್ಲಿ ಬರ್ತದೆ. ಇದನ್ನ ಏನ್ ಮಾಡ್ತಾರೆ ಅಂದ್ರೆ, ಈ ಫಿಲ್ಟರ್ಗೆ ಎಷ್ಟು ಕೇಳ್ತಾರೆ, ಅರ್ಧ ಲೀಟರ್ ಅಂತ ಹೇಳಿದ್ರೆ ಈ ಇದ್ರಲ್ಲಿ ಕೊಡ್ತಕ್ಕಂಥದ್ದು ಇರ್ಬೋದು, 1/4 ಲೀಟರ್ 250 ml ಅಂತ ಹೇಳಿದ್ರೆ ಇದರಲ್ಲಿ ಕೊಡ್ತಕ್ಕಂಥದ್ದು. ಹಾಗೆ ಬೇರೆ ಬೇರೆ ವೆರೈಟಿಯಲ್ಲಿ ಈ ಎರಡು ಡಬ್ಬಗಳು ಕೂಡ ಎಣ್ಣೆಗೆ ಯೂಸ್ ಆಗ್ತಿದ್ವು, ದೀಪದ ಎಣ್ಣೆ ಮತ್ತು ಇದಕ್ಕೆ ಯೂಸ್ ಮಾಡ್ತಾ ಇದ್ರು. ಇವಾಗ ಹೇಳಿದಾಗ ಪ್ಯಾಕೆಟ್ಗಳು ಬರ್ತದೆ, ಇಂಥದ್ದೆಲ್ಲ ಇಲ್ಲ. ಈ ಹಿಂದೆ ಅದು ಕಷ್ಟ ಇತ್ತು ಕೊಡ್ಲಿಕ್ಕೆ, ತಿರ್ಗಾ ಅದನ್ನು ಕೊಡ್ಲಿಕ್ಕೆ ಇನ್ನೊಂದು ವ್ಯವಸ್ಥೆ ಬೇಕು, ಇಂಥದ್ದೆಲ್ಲ ಇತ್ತು. ಅವ್ರು ಕ್ಯಾನೇ ತರ್ತಾ ಇದ್ರು ಹಿಂದೆ. ಈಗೆಲ್ಲ ಪ್ಯಾಕೆಟ್ ಅಲ್ಲಿ ಕಟ್ಟಿ ಕೊಡ್ತಕ್ಕಂತಹ ಕೆಲಸಗಳಾಗ್ತದೆ. ಮದ್ದು ಸ್ಪ್ರೇ ಮಾಡ್ಲಿಕ್ಕೆ ಅಡಿಕೆ ಮದ್ದಿದ್ದು ಈಗ ಮಿಷಿನರಿ ಬಂದಿದೆ ಮೇಡಮ್. ಪೆಟ್ರೋಲ್ ಇರ್ಬೋದು, ಬೇರೆ ಬೇರೆ ಇಂಧನಗಳನ್ನು ಯೂಸ್ ಮಾಡ್ತಾರೆ. ಇದು ಕೂಡ ಸ್ಪ್ರೇ ಮಾಡ್ತಕ್ಕಂಥ. ಇದು ಇತ್ತೀಚಿನ ದಿನಗಳಲ್ಲಿ ಕೆಲವು ಕಡೆ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ. ಮಾಡ್ತಕ್ಕಂಥ ಮಿಷಿನ್ಗಳೇ ಇದಾವೆ. ಸೈಕಲ್ ಇರ್ಬೋದು, ಪೂರಕವಾಗಿ ಇದು ಕೂಡ ಬಹಳ ವರ್ಷದ ಹಿಂದಿನದ್ದು. ನ್ಯಾಷನಲ್ ಕಂಪನಿ ಅಂತ ಹೇಳಿದ್ರೆ ಬಹಳ ಹಿಂದಿದ್ದೆ ಅಂತ ಲೆಕ್ಕ. ನ್ಯಾಷನಲ್ ಕಂಪನಿದ್ದು ಸಂಬಂಧಪಟ್ಟಾಗಿ ಎಲ್ಲ ಬೇರೆ ಬೇರೆ ಟೇಪ್ ರೆಕಾರ್ಡ್ಗಳು ಈಗ ಕೂಡ ಇರತಕ್ಕಂಥದ್ದು ಇದೆ. ಕೆಲವೆಲ್ಲ ಈಗಲೂ ಕೂಡ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ ಮೇಡಮ್. ಇದು ಜಾಗ ಎಲ್ಲ ಇದಕ್ಕೋಸ್ಕರ ಮಾಡಿದ್ದೀರಾ ನೀವು? ಇದು ಬೇರೆ ಯೂಸ್ ಮಾಡ್ತಾ ಇದ್ವಿ ಮೇಡಮ್. ಈ ವಸ್ತುಗಳನ್ನು ಶೇಖರಣೆ ಇಡ್ಲಿಕ್ಕೋಸ್ಕರ ಇದನ್ನೆಲ್ಲ ಶಿಫ್ಟ್ ಮಾಡಿ ಆ ಬೇರೆ ಹಿಂದಿನ ವಸ್ತುಗಳನ್ನೆಲ್ಲ ಇದಕ್ಕೋಸ್ಕರನೇ ಯೂಸ್ ಮಾಡ್ತಾ ಇದ್ವಿ. ಇದು ಕೂಡ ಸೈಕಲ್ ಕೂಡ ಮೇಡಮ್ ಸ್ವಲ್ಪ ಹಿಂದಿನ ಸಮಯ ಇದೆ ಮೇಡಮ್. ಇದು ಓಲ್ಡ್ ಅಂತ ಹೇಳ್ಬಹುದು, ಸ್ವಲ್ಪ ಆಗಿರ್ಬೋದು ಮೇಡಮ್. ಅವ್ರ ಪಾರ್ಟಿ ಒಂದು 10-15 ವರ್ಷದ ಹಿಂದಿನ ಮಕ್ಕಳು ಯೂಸ್ ಮಾಡ್ತಿದ್ದು ಮೇಡಮ್ ಅದನ್ನು. ಇದು ಕೂಡ ಇದರಲ್ಲಿ ನಾವು ನೋಡ್ಬೋದು ಆ ಕಡ್ಡಿಗಳನ್ನು, ಬೇರೆ ಡಿಸೈನ್ಸ್ ಎಲ್ಲ ಇರ್ತಕ್ಕಂಥದ್ದು. ಇದು ಪಂಪ್ ಅಂತ ಒಂದು 25-30 ವರ್ಷದ ಹಿಂದಿನ ಪಂಪ್, ಡೀಸೆಲ್ ಪಂಪ್ ಇದೆ ಮೇಡಮ್. ಇದನ್ನು ಫ್ರೀ ಆಗಿ ಕೊಟ್ಟಿರ್ತಕ್ಕಂಥದ್ದು. ವಿಶೇಷ ಅಂದ್ರೆ ಈ ಹಿಂದೆ ಈಗ ಕರೆಂಟ್ ಪಂಪ್ ಇದೆ ಮೇಡಮ್. ಈ ಡೀಸೆಲ್ ಪಂಪ್ಗಳನ್ನು ತದನಂತರ ಸೀಮೆಯನ್ನು ಯೂಸ್ ಮಾಡ್ತಾ ಇದ್ರು ಮೇಡಮ್. ಡೀಸೆಲ್ ಪಂಪ್ಗಳನ್ನು ಬಹಳಷ್ಟು ಕಡಿಮೆ ಈಗ ಯೂಸ್ ಮಾಡುವಂತದ್ದು ಬೇರೆ ಬೇರೆ ಕಡೆಗಳಲ್ಲಿ ನೋಡ್ಬೋದು. ಇದೊಂದು 25-30 ವರ್ಷದ ಹಿಂದಿದ್ದು ಫ್ರೀ ಆಗಿ ಕೊಟ್ಟಿದ್ದಾರೆ ವೆಂಜಾಳದವರು, ವಿಜಯ ಅಂತ ಹೇಳಿ. ಅವರ ಹಸ್ಬೆಂಡಿನ ನೆನಪಿಗೋಸ್ಕರ ಅಂತ ಹೇಳಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಗುಜರಿ ಅವರಿಗೆ ಕೊಟ್ಟರೆ ಹೋಗ್ತದೆ, ಯಾಕಂದ್ರೆ ಅವ್ರ ಹಸ್ಬೆಂಡ್ ತಗೊಂಡಿರ್ತಕ್ಕಂಥದ್ದು. ಅದು ಯಾವತ್ತೂ ಇರ್ತದೆ, ಅದಕ್ಕೋಸ್ಕರ ಅದನ್ನು ಇಲ್ಲಿ ಇರ್ಲಿ ಅಂತ ಹೇಳಿ ಕೊಟ್ಟಿರ್ತಕ್ಕಂಥದ್ದು ಇದೆ. ಇದು ಹಾಗೆ ದೊಡ್ಡ ಕಡಪಿಗಲ್ಲೆ ನಾವು ಹರಿಯುವ ಕಲ್ಲೇನಿ, ರುಬ್ಬುವ ಕಲ್ಲೇನಿದೆ ಮೇಡಮ್. ಅದು ದೊಡ್ಡ ದೊಡ್ಡ ಕಲ್ಲುಗಳು, ಇಲ್ಲಿ 4-5 ಕಲ್ಲುಗಳಿದೆ. ಅದು ಮನೆದೇ ಇದೆ. ಅದನ್ನು ಅದರಿಂದ ಕಡೆದ ಮಾಡೋ ಪದಾರ್ಥ ಇದೆಯಲ್ಲ, ತುಂಬಾ ಟೇಸ್ಟಿ. ಹೌದು ಮೇಡಮ್. ಇವಾಗೆಲ್ಲ ಮಿಕ್ಸಿ ಗ್ರೈಂಡರ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತೀವಿ, ಬಟ್ ಇದು ನ್ಯಾಚುರಲ್ ಆಗಿರುವಂತ ಕಲ್ಲನ್ನ ಯೂಸ್ ಮಾಡ್ಕೊಂಡು, ಆ ದೊಡ್ಡ ಕಲ್ಲು ಬೇರೆ ಬರುತ್ತೆ, ಅಷ್ಟು ಶಕ್ತಿ ಕೂಡ ಇತ್ತು. ಚಟ್ನಿ ಮಾತ್ರ ಏನು ಅಕ್ಕಿ ಕಡಿದ್ರು ಕೂಡ ಅದು ಆ ಟೇಸ್ಟ್ ಅಲ್ಲಿ ಹೇಳ್ತಾರೆ, ಇದು ಯಾವ್ದ್ರಲ್ಲಿ ಇದು ಮಾಡಿರುವಂತ ಮಿಷಿನ್ ಅಲ್ಲಿ ಹಾಕಿದ್ದಲ್ಲ, ಗೊತ್ತಾಗುತ್ತೆ. ಅದನ್ನು ಕೂಡ ಹೇಳ್ತಕ್ಕಂಥ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ. ಅವ್ರು ಯೂಸ್ ಮಾಡ್ತಿದ್ದ ಈಸಿ ಚಾರ್ಸ್ ಅಂತ ಹೇಳಿ. ತುಂಬಾ ಸುಸ್ತಾಗಿ ಬಂದು ಆ ಬಟ್ಟೆ ಇದರಲ್ಲಿ ಹಾಕ್ಲಿಕ್ಕೆ ಉಂಟು ಮೇಡಮ್. ಅದಕ್ಕೆ ಬಟ್ಟೆಯನ್ನು ಹಾಕಿದ್ರೆ ಆರಾಮ್ಸೆ ಮಲ್ಕೊಂಡು
ಆಗುವಾಗ ಟಿವಿಗಳೇನು ಇರ್ಲಿಲ್ಲ, ಮಾತಾಡ್ಕೊಂಡು ಅಥವಾ ರೆಸ್ಟ್ ಮಾಡತಕ್ಕಂತ ಒಂದು ನಿದ್ದೆ ಕೂಡ ಇದ್ರಲ್ಲೇ ಮಾಡ್ತಿದ್ರು. ಈ ಹಿಂದಿನವರು ಯಕ್ಷಗಾನ ಅಂತದಕ್ಕೆಲ್ಲ ಇಂಥದನ್ನೇ ಯೂಸ್ ಮಾಡ್ತಿದ್ರು. ಹೌದು 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 ಹಿಂದೆ ಬಹಳ ಒಂದು ಫುಲ್ ಆರಾಮ್ಸೆ ಮಲಕೊಂಡು ಒಂದ್ ರೀತಿ ಕೂತ ರೀತಿ ಇರುತ್ತೆ, ಮಲಕೊಂಡ ರೀತಿ ಕೂಡ ಇರುತ್ತೆ. 15-20 ವರ್ಷದ ಹಿಂದೆ ಯಕ್ಷಗಾನದಲ್ಲೆಲ್ಲ ನಾಟಕದಲ್ಲೆಲ್ಲ ಯೂಸ್ ಆಗ್ತಿದ್ದಿದೆ ಇದು ಈಸಿ ಈಸಿ ಚೇರ್ ಚೇರ್. ಜನಗಳಿಗೋಸ್ಕರ. ಈ ಒಂದು ಈಸಿ ಚೇರ್, ಈಗ ನಾವು ಅದನ್ನ ಈಸಿ ಚೇರ್ ಅಂತೀವಿ, ಹಿಂದೆ ಕೂಡ ಈಸಿ ಚೇರ್ ಅಂತ ಯೂಸ್ ಮಾಡ್ತಿದ್ರು ಅನ್ಸುತ್ತೆ ಅಲ್ಲ? ಹೌದು, ಖಂಡಿತ ಮೇಡಮ್. ನೋಡಿ ಹಿಂದಿನ ಕಾಲ ಕೂಡ ಈಸಿ ಅನ್ನೋದು ಯೂಸ್ ಆಗ್ತಾ ಇತ್ತು ಯೂಸ್ English word ಆಗ್ತಿತ್ತು. ಅಂತ. ಹೌದು ಮೇಡಮ್. ಸರ್ ಇಲ್ಲಿ ಕಲಸೆ ಅನ್ಸುತ್ತಲ್ಲ ಇದು? ಇದು ಅಕ್ಕಿ ಮತ್ತು ಭತ್ತಗಳನ್ನು ಅಳತೆ ಮಾಡ್ಲಿಕ್ಕೆ ಅಂತ ಹೇಳಿ ಇಡ್ತಿದ್ದು. ಈಗ ನಾವು ಕೆಜಿ ಲೆಕ್ಕದಲ್ಲಿ ಏನು ತೂಕ ಮಾಡ್ತೀವಿ, ಈ ಹಿಂದೆ ಕೆಜಿ ಲೆಕ್ಕ ಇರ್ಲಿಲ್ಲ ಮೇಡಮ್. ಇದನ್ನು ತೂಕ ಮಾಡತಕ್ಕಂಥದ್ದೆಲ್ಲ ಅಳತೆ ಮಾಡುವಂತದ್ದು ಇದರಲ್ಲಿ ಅಳತೆ ಮಾಡ್ಲಿಕ್ಕೆ. ಸೇರು ಪಾವು ಹೌದು, ಬೇರೆ ಬೇರೆ ನೆಕ್ಸ್ಟ್ ಸ್ಟೆಪ್ ಅದೇ ಇದೆ. ಹೌದು. ಬಳ್ಳ ಅಂತ ಹೇಳಿ ಇತ್ತು. ಅದು ಬೇರೆ ಬೇರೆ ಸ್ಟೆಪ್ ಬೈ ಸ್ಟೆಪ್ ಇರತಕ್ಕಂಥದ್ದು, ಅಳತೆಗೋಸ್ಕರ ಇರತಕ್ಕಂತಹ. ಅಕ್ಕಿ ಮತ್ತೆ ಭತ್ತವನ್ನು ಮರದಲ್ಲ. ಹಾಕಿ ಇಡ್ತಾ ಹೌದು, ಇದ್ರು. ಈಗ ಬೆಳೀತಕ್ಕಂಥ ಯಾವುದೇ ವಸ್ತುಗಳಿರ್ಬೋದು. ಇಲ್ಲಿ ನಾವು ಅಕ್ಕಿ ದವಸ ಧಾನ್ಯ. ಭತ್ತಗಳನ್ನು ಜಾಸ್ತಿ ಬೆಳಿತೀವಿ. ಬೇರೆ ಬೇರೆ ಕಡೆಗಳಿಗೆ ಹೋದಾಗ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ. ಅದನ್ನು ಅಳತೆ ಮಾಡ್ಲಿಕ್ಕೆ ಅಂತ ಹೇಳಿ ಇರ್ತಕ್ಕಂಥ ಒಂದು ಇದು ನೀವು ಮಾನದಂಡ. ಮನೆದ್ದೇನ ಅಥವಾ ಯಾರಾದ್ರೂ ಕೊಟ್ಟಿದ್ದೀರಾ? 2 ಮನೆದಿದೆ, ಮತ್ತೆ ಉಳಿದವರು ಕೊಟ್ಟಿರ್ತಕ್ಕಂಥದ್ದು ಇದೆ. Okay. ನಾವಾಗೆ ಕೇಳಿದುಕೊಂಡು ಬಂದದ್ದಲ್ಲ, ಪಾಪ ಅವರಾಗೆ ಅವರಾಗೆ ಕೊಟ್ಟಿದ್ದಾರೆ. ಬಂದು ಕೊಟ್ಟಿದ್ದಾರೆ. ನಮ್ಮ ಮನೆ ಇದೆ ಅದು, ನಾವು ಇದನ್ನು ಇದ್ ಮಾಡ್ಬೇಕು ಅಂತ. ನಾವನ್ನ ಆಗ್ಲೇ ಹೇಳಿದಾಗಿದ್ದು MIT ಒಬ್ರು ಮುಸ್ಲಿಂ ಫ್ಯಾಮಿಲಿ ಕೊಟ್ಟಿರ್ತಕ್ಕಂಥದ್ದು ಇದೆ. ಅವರ ಅಪ್ಪನ ನೆನಪಿಗೋಸ್ಕರ ಅವರ ಇದರಲ್ಲಿ ಇಟ್ಟಿದ್ರು ಮನೆಯಲ್ಲಿ. ಅದೇ ವಿಜಯ್ ಅಂತ ಹೇಳಿ ನಮ್ಮ ಫ್ರೆಂಡ್ ಅವರಿಗೆ ಹೇಳಿರೋದ್ರಿಂದ, ಕಮ್ಯುನಿಕೇಶನ್ ಮಾಡಿರೋದ್ರಿಂದ ಈಗ ಇದೆ ವಸ್ತು ಸಂಗ್ರಹಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವರಾಗಿ ಪಾಪ ತಂದು ಕೊಟ್ಟಿರ್ತಕ್ಕಂಥದ್ದು. ಈಗಲೂ ಇದು ರನ್ನಿಂಗ್ ಕಂಡೀಷನ್ ಇದೆ, ಓಹೋ, ಈಗಲೂ ವರ್ಕಿಂಗ್ ಅಲ್ಲಿ ಇದೆ. ಸೆಲ್ಫಾ? ಅಲ್ಲಲ್ಲ, ಇದು ಕಿಕ್ಕರೆ. ಹಿಂದಿದೆಲ್ಲ ಸೆಲ್ಫ್ ಇರ್ಲಿಲ್ಲ ಮೇಡಮ್. ಹಿಂದಿನವರು ಗಟ್ಟಿ ಮುಟ್ಟಿದ್ರು, ಅವರು ಕೊಡುತ್ತಾ ಇದ್ರು. ಇದಕ್ಕೆ ರೆಡಿ ಇದ್ರು ಮೇಡಮ್. ಅದಕ್ಕೋಸ್ಕರ ಈ ವ್ಯವಸ್ಥೆ ಹೀಗೆ. ಈ ಇದಕ್ಕೆ ಪೂರಕವಾಗಿ ದ್ವಿಚಕ್ರ ವಾಹನ ಇನ್ನು 3 ಬರ್ಲಿಕ್ಕಿದೆ ಮೇಡಮ್. ಓಹೋ. ನನಗೆ ಬೇರೆ ಬೇರೆ ಕೆಲಸದ ಒತ್ತಡದಿಂದಾಗಿ ಹೋಗ್ಲಿಕ್ಕೆ ಆಗದೇ ಇರೋದ್ರಿಂದ ಆಲ್ರೆಡಿ ಅವರು ಕೊಟ್ಟಾಗಿದೆ ನನಗೆ. ಅಲ್ಲಿಂದ ತಗೊಂಡು ಬರ್ತಕ್ಕಂಥ ಕೆಲಸ ಕೂಡ ಆಗಿದೆ. ಸ್ಕೂಟ್ರು, ಈಗ ಹಿಂದಿದ್ದು ಚೇತಕ್ ಸ್ಕೂಟರ್ ಇರ್ಬೋದು, ಮತ್ತೆ ಈ ಹಿಂದೆ 2 ವೀಲರ್ ಲೇಡೀಸ್ ಬಿಡ್ತಕ್ಕಂಥ ಕೆನೆಟಿಕ್ ಅಂತ ಹೇಳಿ ಒಂದಿತ್ತು, ಅದು ಎಲ್ಲ ಕೊಟ್ಟಿರ್ತಕ್ಕಂಥದ್ದು ಇದೆ. ಈಗ ಅದು ತರ್ಲಿಕ್ಕೆ ಈಗ ನಮಗೆ ಸಮಯದ ಅಭಾವನೆ ಇರೋದ್ರಿಂದ ತರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ. ನಮ್ ಇದು ಆಗ್ಲೇ ನೀವು ಹೇಳಿದಾಗೆ ಇದು ಸೇರು ಮತ್ತು ಪಾವು ಅಂತ ಹೇಳಿ, ಸೇರ್ ಅಂತ ನಾವು ಯೂಸ್ ಮಾಡ್ತಾ ಇದ್ವಿ. ಈಗ ಅದನ್ನು ಕೆಜಿ ಲೆಕ್ಕದಲ್ಲಿ ಹೇಳಿದ್ವಿ. ಇದು ಪಾವು ಅಂತ ಹೇಳಿ. ಇದು ಒಂದು ವಿಶೇಷತೆ ಇದೆ ಮೇಡಮ್. ಇದು ಬ್ರಿಟಿಷರ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಕೀ ಅಂತ ಹೇಳಿ. ಈಗಿನ ಕಾಲದಲ್ಲಿ ಇದನ್ನ ನಾವು ಕಾಣ್ಲಿಕ್ಕೆ ಅಸಾಧ್ಯ ಇದೆ. ಹಿಂದಿನ ಕೋಟೆಗಳಿಗಿರ್ಬೋದು, ಬಾಗಿಲುಗಳಿರ್ಬೋದು, ದೊಡ್ಡ ದೊಡ್ಡ ಬಾಗಿಲುಗಳಿಗೆ ಇದನ್ನು ಯೂಸ್ ಮಾಡ್ತಾ ಇದ್ರು ಮೇಡಮ್. ಹಾಗೆ ಬಹಳಷ್ಟು ಕೀಗಳನ್ನು ನಾವು ನೋಡುವುದು. ಇದು ಶೇಪಲ್ಲೇ ಗೊತ್ತಾಗ್ತದೆ, ಇದು ಮೆಟಲ್, ಕಬ್ಬಿಣದಿದೆ. ಕಬ್ಬಿಣದಂತ. ಇದು ಕೂಡ ಬ್ರಿಟಿಷ್ ಸಮಯದಲ್ಲಿ ಯೂಸ್ ಮಾಡ್ತಿರುವಂತದ್ದು. ಇದು ನಾವು ಉಬ್ಬಿ ಪಡ್ಯ ಅಂತ ಹೇಳಿ ಉಗಿಲಿಕ್ಕೆ ಯೂಸ್ ಅಜ್ಜಂದ್ರು ಯೂಸ್ ಮಾಡ್ತಾ ಮಾಡ್ತಿದ್ವಿ. ಇದ್ರು. ಅದು ತುಂಬಾ ಇದೆ, ಬೇರೆ 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 ಕಡೆಯವರು ಬೇರೆ ಬೇರೆ ಕೊಟ್ಟಿರ್ತಕ್ಕಂಥದ್ದು ಇದೆ ಮೇಡಮ್. ಇದೆಲ್ಲ ಕೆಲವೆಲ್ಲ ಬೇರೆ ಕೊಟ್ಟಿರ್ತಕ್ಕಂಥದ್ದು. ಇರ್ಲಿ, ಅಲ್ಲಿ Okay. ಸೇಲ್ ಮಾಡೋದು ಬೇಡ. ಇಲ್ಲಿ ಅಟ್ಲೀಸ್ಟ್ ಇಲ್ಲಿ ಅದು ಇರ್ಲಿ. ಹಿತ್ತಾಳದಲ್ವಾ? ಹಿತ್ತಾಳೆದಿದೆ ಇದು. ಹಾಗೆ ಹಿತ್ತಾಳಿದೆ ಮೇಡಮ್. ಆಗ ನಾನು ಹೇಳಿದಾಗೆ ಕಾರ ಕಡ್ಡಿ ಇರ್ಬೋದು, ಸೇವಿಗೆ ಇರ್ಬೋದು, ಬೇರೆ ಬೇರೆ ಇದ್ ಮಾಡ್ಲಿಕ್ಕೆ ಇದಕ್ಕೂ ಈಗಲೂ ಕೂಡ ಸಿಗ್ತದೆ. ಆದ್ರೆ ಇದು ಬಹಳಷ್ಟು ಹಳೆಯ ಸಮಯದ ಇರ್ತಕ್ಕಂಥದ್ದು ಇದೆ. ಪ್ಯೂರಿಟಿ ಈಗ ಸಿಗಲ್ಲ, ಅಷ್ಟು ಸಿಗ್ಲಿಕ್ಕಿಲ್ಲ ಮೇಡಮ್. Actually, ಅಜ್ಜ ಯೂಸ್ ಮಾಡ್ತಾ ಇದ್ರು. ನಂಗೆ ನೆನಪಾಗ್ತಾ ಇದೆ ಇವಾಗ. ಬ್ಯಾಟ್ರಿ, 3 ಬ್ಯಾಟ್ರಿ ಹಾಕ್ತಾ ಇದ್ರು. ಅದು ದೊಡ್ಡ ಬ್ಯಾಟ್ರಿ. ಅದನ್ನೀಗ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಕಡೆ ಇರ್ಬೋದು. ಇದು ಇಸ್ತ್ರಿ ಪೆಟ್ಟಿಗೆ ಅಂತ ಹೇಳಿ ಈಗೆಲ್ಲ ಇದ್ರದ್ದು ಬರ್ತದೆ ಮೇಡಮ್. ಇದು ಮೇಡಮ್ ನಾವು ಆಗ್ಲೇ ಹೇಳಿದಾಗೆ ಒಣಕೆ. ಹಿಂದೆ ಭತ್ತವನ್ನು ಅಕ್ಕಿ ಮಾಡ್ಬೇಕಾದ್ರೆ ಈ ಒಣಕೆಯಲ್ಲಿ ಕುಟ್ಟಿ ಅಕ್ಕಿ ಮಾಡ್ಬೇಕು ಅಕ್ಕಿ ಅಂತ ಮಾಡ್ತಾ ಹೇಳಿ ಇದ್ರ ಭತ್ತದ ಅದಕ್ಕೆ ಬಹಳ ಪರಿಶ್ರಮ ಪಡ್ತಾ ಇದ್ರು. ಎಷ್ಟೋ ಹೊತ್ತಿನ ನಂತರ ಎಷ್ಟೋ ಕೆಜಿ ಅಕ್ಕಿ ಆಗ್ತಿತ್ತು ಅಂತ ಹೇಳಿ ಈ ಹಿಂದಿನವ್ರು ಹೇಳ್ತಾ ಇದ್ರು. ಇಷ್ಟು ಹೊತ್ತಿನ ನಂತರ ಅದನ್ನು ಗುದ್ದಿ ಕುಟ್ಟಿದ ನಂತರ ಮೆಣಸಿನ ಪುಡಿ ಪುರ ಮೆಣಸಿನ ಪುಡಿ ಇದ್ರಲ್ಲೇ ಮಾಡ್ತಾ ಇದ್ರು ಮೇಡಮ್. ಏನೆಲ್ಲ ಪುಡಿ ಮಾಡ್ಲಿಕ್ಕೆ ಬೇಕು ಅದನ್ನೆಲ್ಲ ಈ ಒಣಕೆಯನ್ನು ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ರು ಅಂತ. ಬಹಳ ಬಹಳ ತಾಳೆ, ಅದು ತಾಳೆ ಮರದ್ದು, ಮತ್ತೆ ಬಹಳ ತಿರುಳು ಇರ್ತಕ್ಕಂಥದ್ದ ಇದರಿಂದಾನೇ ಮಾಡ್ತಾರೆ ಮೇಡಮ್. ಈಗಲೂ ಕೂಡ ಬಹಳಷ್ಟು ಗಟ್ಟಿ ಇದೆ ಇದು. ಈಗ ಒಂದು 50-60 ವರ್ಷದ ಹಿಂದೆ ಯೂಸ್ ಆಗ್ತಿದ್ದಿತ್ತು. ಆದ್ರೆ ಈಗಲೂ ಕೂಡ ಅದು ಬಹಳ ಚೆನ್ನಾಗಿ ಅದನ್ನು ಮೇಂಟೈನ್ ಮಾಡಿದ್ದಾರೆ ಮೇಡಮ್. ಹೌದು. ಹಾಗೆ ಇದನ್ನು ಕಟ್ಲಿಕ್ಕೆ ಇರ್ತಕ್ಕಂಥದ್ದು ಹಿಂದೆ ಈಗ ಎಲ್ಲ ಪ್ಲಾಸ್ಟಿಕ್ ಹಗ್ಗಗಳು ಬರ್ತವೆ. ಈ ಹಿಂದೆ ಎಲ್ಲ ದನಗಳನ್ನು ಕಟ್ಟಲಿಕ್ಕೆ ಎಲ್ಲ ಸರಪಳಿಗಳನ್ನು ಯೂಸ್ ಮಾಡ್ತಕ್ಕಂಥದ್ದು ನಾವು ಕಾಣಬಹುದು. ಬೇರೆ ಬೇರೆ ಕಡೆಗಳಿಂದ ಇದು ತಂದಿರ್ತಕ್ಕಂಥದ್ದು ಇದೆ ಮೇಡಮ್.
ಇದು ಫಸ್ಟ್ ಗೆ ಮರದಿಂದ ಇರ್ತಕ್ಕಂಥದ್ದು, ಇದು ಮರದ್ದು ನೇಗಿಲಿದೆ ಮೇಡಮ್, ಮರದ್ದೇ ನೇಗಿಲಿರತಕ್ಕಂಥದ್ದು. ತದನಂತರ ಏನಾಗ್ತದೆ, ಮರದ್ದು ನೇಗಿಲು ಮಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ತದನಂತರ ಕಬ್ಬಿನದ್ದು ನೇಗಿಲನ್ನು ಯೂಸ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಮಾಡೆಲ್ ಇದ್ದು ನೇಗಿಲುಗಳಿದಾವೆ ಮೇಡಮ್, ಇದೆಲ್ಲ ಯೂಸ್ ಮಾಡಿರ್ತಕ್ಕಂಥದ್ದು. ಇದೊಂದು ಯೂಸ್ ಮಾಡದೇ ಇರತಕ್ಕಂಥದ್ದು ಕೂಡ ಸಿಕ್ಕಿರ್ತಕ್ಕಂಥದ್ದು ಇದೆ. ಇದು ಕೃಷಿಕರಿಗೆ ಭಾರಿ ಹತ್ರ ಇರತಕ್ಕಂಥದ್ದು ಇದೆ. ಕೃಷಿಕರು ದಿನನಿತ್ಯ ತಮ್ಮ ಗದ್ದೆಗೆ ಉಳುಮೆ ಕೆಲಸದಲ್ಲಿ ಯೂಸ್ ಮಾಡ್ತಕ್ಕಂತಹ. ಆಕ್ಚುಲಿ ಹೇಳ, ನನ್ನ ಅಪ್ಪ ಉಳುಮೆ ಮಾಡ್ತಾ ಇದ್ರು ಮುಂಚೆನೆ, ಗದ್ದೆಗೆ ನೆನಪಾಗ್ತಾ ಇದೆ. ಸೊ ಇದನ್ನೆಲ್ಲ ಅದನ್ನ ಸಿಕ್ಸುವಂತ ಕೆಲಸ, ಆಗ 2 ಕೋಣ ಹಿಡ್ಕೊಂಡು ಅದನ್ನೆಲ್ಲ ಕೆಲವೊಂದು ಕೆಲಸ ಕಾರ್ಯ ಈಗಿನ ಮಕ್ಕಳಿಗೆ ಗೊತ್ತಿದೆ. ಈಗ ಟ್ರ್ಯಾಕ್ಟರ್ ಅಷ್ಟೇ ತುಂಬಾ ಗೊತ್ತಿರುತ್ತೆ. ಶ್ರಮದ ಕೆಲಸ ಇದೆ ಮೇಡಮ್. ಈ ಹಿಂದೆ ತುಂಬಾ ಕಷ್ಟಪಟ್ಟು ರೈತರು ಕೆಲಸ ಮಾಡ್ತಾ ಇದ್ರು, ಅವರವರ ಗದ್ದೆ ಕೆಲಸವನ್ನು ಅವರೇ ಮಾಡ್ತಾ ಇದ್ರು, ಉಳುಮೆ ಮಾಡ್ತಾ ಇದ್ರು ಮೇಡಮ್. ಹಾಗೆ ಇತ್ತೀಚಿನವರೆಗೆ ಇದು ನೋಡ್ಲಿಕ್ಕೆ ಒಂದು ಬೇಕು ಅಂತ ಹೇಳಿ ಒಂದು ದೃಷ್ಟಿಯಿಂದ ಇದನ್ನು ನಾವು ಇಟ್ಟಿರ್ತಕ್ಕಂಥದ್ದು ಇದೆ ಮೇಡಮ್. ಈಗಾಗಲೇ ಗೊತ್ತಿರುವ ಹಾಗೆ ಇದಕ್ಕೆ ನೊಗ ಯೂಸ್ ಮಾಡುವಂತದ್ದು ಯಾವುದು, ಕೋಣಗಳಿಗೆ ಮತ್ತು ಉಳುಮೆ ಮಾಡಿ. ಇದು ಕಂಬಳದ್ದು, ಇದು ಸ್ಪೆಷಲ್ ಆಗಿರ್ತಕ್ಕಂಥ ಕಂಬಳದ್ದು, ಒಂದು 3-4 ಕಂಬಳದ್ದು ಕೂಡ ಬಂದಿರತಕ್ಕಂಥದ್ದು ಇದೆ. ಬಹಳ ಒಳ್ಳೆ ರೀತಿಯಲ್ಲಿ ಇಟ್ಟಿರ್ತಕ್ಕಂಥದ್ದು. ಇದನ್ನು ಕೂಡ ಸುರಕ್ಷದವರು ಕೊಟ್ಟಿರ್ತಕ್ಕಂಥದ್ದು ಇದೆ. ಬಹಳ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿರುವಂತದ್ದು ಇದೆ. ಬಹಳಷ್ಟು ಜನ ಬೇರೆ ಬೇರೆ, ಇದು ನೋಡಿ ಕುಂದಾಪುರದ ಸೈಡ್ ಯೂಸ್ ಮಾಡ್ತಿದ್ದು. ನಾನು ಹೇಳಿದ ಹಾಗೆ ಒಂದು 2-3 ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯ ನೊಗಗಳು ಯೂಸ್ ಮಾಡ್ತಾರೆ. ಕುತ್ತಿಗೆ ಇಡುವಂತ ಜಾಗ ಅದು ಎಲ್ಲ ಬೇರೆ ಬೇರೆ ಶೈಲಿಗಳು, ಒಂಥರ ಹಾವಿನ ಕೃತಿಯಲ್ಲಿ ಇರ್ತಕ್ಕಂಥದ್ದು. ಅಟ್ರಾಕ್ಟಿವ್ ಆಗಿದೆ ನೋಡಿ. ಅದೇ ಬೇರೆ ಬೇರೆ, ಇದೊಂದು ಬೇರೆ ಟೈಪ್ ಇದ್ದು ನೊಗ. ಇದು ಕಾರ್ಕಳ ಭಾಗದಲ್ಲಿ ಇಂಥದ್ದನ್ನು ಯೂಸ್ ಮಾಡ್ತಾರೆ ಮೇಡಮ್ ಗಟ್ಲಿಕ್ಕೆ. ಹಾಗೆಂದ ಒಂದು ಗಾಡಿ ಕೂಡ, ಎತ್ತಿನ ಗಾಡಿಯನ್ನು ಕೂಡ ಕೊಟ್ಟಿದ್ದಾರೆ ನಾನು ತರ್ಲಿಕ್ಕೆ. ಅದು ಕೂಡ ನಮ್ಗೆ ಸಮಯಾವಕಾಶ ಇರ್ಲಿಲ್ಲ, ದೇವರದ್ದು ಕೆಲಸ ಆಗ್ತಾ ಇರೋದ್ರಿಂದ ಮೇಡಮ್, ಅದಕ್ಕೆ ಕೂಡ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕಾಗ್ತದೆ ಆ ದೃಷ್ಟಿಯಿಂದ. ಇನ್ನು ಕೂಡ ಹೆಚ್ಚಿನ ವಸ್ತುಗಳನ್ನು ಇನ್ನು ತರ್ಲಿಕ್ಕಿದೆ ಮೇಡಮ್, ಅದನ್ನು ಕೂಡ ಸಂಗ್ರಹ ಮಾಡ್ಲಿಕ್ಕಿದೆ. ಸೊ ಬರುವಂತವ್ರು ಇಲ್ಲಿ ಭಕ್ತರು ಅನೇಕ ಸಂಖ್ಯೆಯಲ್ಲಿ ಬರ್ತಾರೆ. ಪ್ರತಿ ತಿಂಗಳು ಕೂಡ ಇಲ್ಲಿ ಸಂಕ್ರಾಂತಿಯ ಕೋಲ ಎಲ್ಲ ಆಗುತ್ತೆ. ಸೊ ಬರುವಂತವ್ರು ಇದನ್ನು ವೀಕ್ಷಣೆ ಮಾಡಬಹುದಾ? ಬಂದಾಗ ಅವ್ರು ಏನ್ ಹೇಳ್ತಾರೆ? ಏನಾಗಿದೆ ಅಂತ ಹೇಳಿದ್ರೆ, ಒಂದು ಸಾರಿ ನೋಡಿದವರು ತಿರ್ಗಾ ಇನ್ನೊಂದು ಸಾರಿ ಬಂದು ನೋಡುವಂತದ್ದು ಇದೆ. ಇನ್ನು ಏನಾದ್ರೂ ವಿಶೇಷ ಬಂದಿದೆಯಾ ಅಂತ ಹೇಳಿ. ಅಂದ್ರೆ ಆ ದೈವಾರಾಧನೆ ಅನ್ನುವಂಥದ್ದು ನಮ್ಮ ಬೇರೆ ಬೇರೆ ಕಟ್ಲೆಗಳಿದೆ ಮೇಡಮ್. ಅದ್ರಲ್ಲಿ ಆ ದೈವಗಳ ಸಂಕ್ರಾಂತಿ ಮುಗಿದ ತಕ್ಷಣ ಸ್ವಲ್ಪ ಹೊತ್ತಿರ್ತದೆ. ಆ ಹೊತ್ತಿನಲ್ಲಿ ಎಲ್ಲ ಜನರು ಬಂದು ತಿರ್ಗಾ ವೀಕ್ಷಣೆ ಮಾಡ್ಲಿಕ್ಕಿದೆ. ಮಕ್ಕಳನ್ನು ಇಲ್ಲಿ ನೋಡ್ಲಿಕ್ಕೋಸ್ಕರನೇ ಕರ್ಕೊಂಡು ಬರ್ತಾರೆ ಮೇಡಮ್. ಮನೆ ಮಕ್ಕಳಿಗೆ ಒಮ್ಮೆ ದೈವಾರಾಧನೆ ಅಂತ ತಿಳಿದಾಗ ಆಗ್ತದೆ, ಹಾಗೆ ಇಲ್ಲಿ ವಸ್ತುಗಳನ್ನು ಕೂಡ ನೋಡಿದಾಗೆ ಕೂಡ ಆಗ್ತದೆ. ಅವರಿಗೆ ಬಹಳ ಖುಷಿ ಇದೆ ಮೇಡಮ್. ಸೊ ನಿಮ್ಮಲ್ಲಿ ಈ ಒಂದು ಹವ್ಯಾಸ ಬೆಳೆದಿರೋದು ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಅಂತ? ನನಗೆ ಸ್ಟಾರ್ಟಿಂಗ್ ನನಗೆ ಇದೊಂದು ಸಣ್ಣ ಮಟ್ಟದಲ್ಲಿ ಮಾಡ್ಬೇಕು ಅನ್ನುವಂಥದ್ದು ಇತ್ತು ಮೇಡಮ್. ಇತ್ತೀಚಿನ ದಿನಗಳಲ್ಲಿ ಜನಗಳ ಸಹಕಾರವನ್ನು ನಾವು ನೋಡಿದ್ರೆ ಇನ್ನು ಇದನ್ನು ಕಂಟಿನ್ಯೂ ಮಾಡ್ಬೇಕು. ಇದಕ್ಕೋಸ್ಕರ ಬೇರೆ ಕಡೆ ಬಿಲ್ಡಿಂಗ್ ಕಟ್ಟಿದ್ರೆ ತೊಂದ್ರೆ ಇಲ್ಲ, ಇದನ್ನು ಪ್ರೊಟೆಕ್ಷನ್ ಮಾಡ್ಬೇಕು. ಅಟ್ ಲೀಸ್ಟ್ ಒಂದು 100-200 ವರ್ಷಗಳಾದ್ರೂ ಇದು ಇರ್ಬೇಕು. ಆ ಜನಗಳಿಗೆ ಇದು ಗೊತ್ತಾಗ್ಬೇಕು ಅಂತ ಹೇಳಿ ಮೇಡಮ್. ಇದರ ಪ್ರಯತ್ನಗಳು ಎಲ್ಲರಿಂದನೂ ಆಗ್ಬೇಕು ಅಂತ ಹೇಳಿ. ನಾವೀಗ ಒಂದು ಮನೆಗೆ ಹೋಗ್ತೀವಿ ಮೇಡಮ್, ಅಲ್ಲಿ ಪ್ರೋತ್ಸಾಹವನ್ನು ನಾವೇ ಕೊಡ್ತೀವಿ. ನಾವಲ್ಲಿ ಹೋಗಿ ಆ ವಸ್ತು ನಮ್ಗೆ ಕೊಡಿ ಅಂತ ನಾನು ಕೇಳಿಕ್ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಇರತಕ್ಕಂತ ಹವ್ಯಾಸ ಅವರಿಗೆ ಕೂಡ ಬೆಳಿಬೇಕು ಅಂತ ಹೇಳಿ. ಒಂದು ಕಡೆಯಲ್ಲಿ ಮಾಡಿದ್ರೆ ಆಗುದಿಲ್ಲ ಮೇಡಮ್, ಯಾಕಂದ್ರೆ ಎಲ್ಲರೂ ಇಲ್ಲಿ ಬಡಕಾವಿಗೆ ಬಂದು ನೋಡ್ಲಿಕ್ಕೆ ಆಗುದಿಲ್ಲ. ಆಯಾ ಪ್ರದೇಶಗಳಲ್ಲಿ ಎಲ್ಲ ಕಡೆನೂ ಇಂಥದ್ದು ಕೆಲಸಗಳು ನಡಿಬೇಕು ಮೇಡಮ್. ಸ್ವಲ್ಪ ವಸ್ತುಗಳನ್ನ ಇಡ್ತಕ್ಕಂಥದ್ದು, ಮುಂದಿನ ಪೀಳಿಗೆಗೆ ಇದನ್ನು ತಿಳಿಸುವಂತ ಕೆಲಸಗಳು ಕೂಡ ಆಗ್ಬೇಕು ಅನ್ನೋದು ನಮ್ಮ ಆಸೆ ಇದೆ ಮೇಡಮ್. ತುಂಬಾ ಖುಷಿ ಆಯ್ತು ಸರ್. ನಿಮ್ಮ ಇಂತಹ ಒಂದು ಈ ಹವ್ಯಾಸಕ್ಕಿಂತ ಇಂತಹ ಒಂದು ಅಭಿರುಚಿ ನಿಮ್ಮ ಹತ್ರ ಇರೋದು ತುಂಬಾ ಕೂಡ ಖುಷಿ. ಎಲ್ರು ಕೂಡ ಮಾದರಿ ಆಗ್ಲಿ, ಇನ್ನಷ್ಟು ಇಂತಹ ಒಂದು ಈ ಆಂಟಿಕ್ ಪೀಸ್ಗಳು ಇನ್ನಷ್ಟು ಜಾಸ್ತಿ ಆಗ್ಲಿ, ಇದಕ್ಕೋಸ್ಕರ ಬೇರೆ ಒಂದು ಜಾಗ ಕೂಡ ಒದಗಿ ಬರೋದ ಹೇಳ್ತಾ ನಾವು ಕಾರ್ಯಕ್ರಮ ಮುಗಿಸ್ತೀವಿ. ಓಕೆ, ಧನ್ಯವಾದಗಳು. ನಿಜಕ್ಕೂ ಕೂಡ ಈ ರಕ್ಷಿತ್ ಜೈನ್ ಅವರ ಈ ಒಂದು ಹವ್ಯಾಸ, ಈ ಒಂದು ಸಂಗ್ರಹ ಇದೆಯಲ್ಲ, ನಿಜಕ್ಕೂ ಕೂಡ ಮಾದರಿಯ ಒಂದು ಸಂಗ್ರಹ. ಇಂತಹ ಅಭಿರುಚಿ ಪ್ರತಿಯೊಬ್ಬರು ಕೂಡ ಬೆಳಿಬೇಕು. ಈಗಿನ ಕಾಲದ ಮಕ್ಕಳಿಗಂತಲ್ಲ, ಇನ್ನು ಮುಂದಿನ ಪೀಳಿಗೆ ಕೂಡ ಇಂತಹ ಸಂಗ್ರಹವನ್ನು ನೋಡಿ ನಮ್ಮ ಹಿಂದಿನ ಕಾಲದಲ್ಲಿ ಈ ತರ ಇತ್ತು, ನಮ್ಮ ತಾತಂದಿರು ಮುತ್ತಜ್ಜರು ಈ ತರ ಯೂಸ್ ಮಾಡ್ತಾ ಇದ್ರು ಅಂತ ಮಾಹಿತಿ ಅವರು ಕೂಡ ಸಿಗ್ಬೇಕು ಅಂತ ನಾವು ಕೂಡ ಕೇಳಿಕೊಳ್ತಾ ಇದೀವಿ. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಬಡೆಕಾವು ಗುತ್ತು, ನಾವೂರು.